ನಮಸ್ಕಾರ. ಜನಧ್ವನಿ ಕಾರ್ಯಕ್ರಮ ಸರಣಿಯ ಇವತ್ತಿನ ಈ ಸಂಚಿಕೆಗೆ ತಮ್ಮನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂಧುಗಳೇ, ಮುಂಗಾರು ಮಳೆ ಇಳೆಗೆ ಬೀಳುವಂತಹ ಸಂದರ್ಭದಲ್ಲಿ ಒಂದೆಡೆ ಆರಂಭದ ಕೆಲಸಗಳು ಆರಂಭವಾಗ್ತದೆ, ಅರ್ಥಾತ್ ವ್ಯವಸಾಯದ ಕೆಲಸಗಳು ಆರಂಭವಾಗ್ತದೆ. ಜೊತೆಯಲ್ಲಿ ಶೈಕ್ಷಣಿಕ ವರ್ಷ ಕೂಡ ಆರಂಭವಾಗ್ತದೆ. ವಿದ್ಯಾರ್ಥಿಗಳು ಸಹಜವಾಗಿಯೇ ಮುಂದಿನ ತರಗತಿಗೆ ತೇರ್ಗಡೆಗೊಂಡು ಸಂಭ್ರಮದಿಂದ ಶಾಲೆಗೆ ಹೋಗುವುದಕ್ಕೆ ಆರಂಭಿಸುತ್ತಾರೆ. ಅದೇ ಸಂದರ್ಭದಲ್ಲಿ ಸಾಕಷ್ಟು ಆರ್ಥಿಕವಾಗಿ ಹಿಂದುಳಿದಂತಹ ಅಥವಾ ಸಾಕಷ್ಟು ಆರ್ಥಿಕವಾದಂತಹ ಮುಗ್ಗಟ್ಟಿನಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಕೆಲವೊಂದು ಸಂಘ ಸಂಸ್ಥೆಗಳು ಅಥವಾ ಉದಾರ ದಾನಿಗಳು ಅವರಿಗೆ ಉಚಿತವಾಗಿ ಪುಸ್ತಕ ಮತ್ತಿತರ ಶಾಲಾ ಸಲಕರಣೆಗಳನ್ನು ವಿತರಿಸುವಂತಹ ಕಾರ್ಯಕ್ರಮಗಳು ಕೂಡ ಅಲ್ಲಲ್ಲಿ ನಡೆಯುವುದು ಸರ್ವೇ ಸಾಮಾನ್ಯ. ಈ ಒಂದು ಮಾತನ್ನು ನಾನು ಯಾಕೆ ಉದಾಹರಿಸುತ್ತಿದ್ದೇನೆಂದರೆ, ಮೊನ್ನೆ ಇಂತಹ ಒಂದು ಕೆಲಸ ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮೊಯ್ದೀನ್ ಬಾವಾ ಅವರೇ ಹೇಳುವಂತೆ ಹುಟ್ಟು ಹಬ್ಬದ ಒಂದು ನಿಮಿತ್ತವಾಗಿ ಅದರ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಶಾಲಾ ಪುಸ್ತಕವನ್ನು ವಿತರಣೆ ಮಾಡಿದರು. ಆದರೆ ಈ ವಿವಾದ ಯಾಕೆ ಅಂಟಿಕೊಂಡಿತು ಅಂದರೆ, ಅವರು ವಿತರಣೆ ಮಾಡಿದಂತಹ ಆ ಪುಸ್ತಕದ ಮುಖಪುಟದಲ್ಲಿ ಅವರ ಭಾವಚಿತ್ರವನ್ನು ಅಲ್ಲಿ ಅಂಟಿಸಲಾಗಿತ್ತು, ಅರ್ಥಾತ್ ಮುದ್ರಿಸಲಾಗಿತ್ತು. ಭಾವಚಿತ್ರದ ಜೊತೆಗೆ ಶಾಸಕರು ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರ ಎನ್ನುವಂತಹ ಒಕ್ಕಡೆಯನ್ನು ಕೂಡ ಅಲ್ಲಿ ನಮೂದಿಸಲಾಗಿತ್ತು. ಇಲ್ಲಿ ಮತ್ತೊಂದು ಗಮನಾರ್ಹ ವಿಚಾರ ಅಂದರೆ, ಶಾಸಕರು ಈ ಒಂದು ಪುಸ್ತಕಕ್ಕೆ ಹೊದಿಕೆ ಅಂದರೆ ಕವರ್ ಅಂತ ನಾವು ಹೇಳ್ತೇವೆ, ಹೊದಿಕೆಯನ್ನು ಮಾಡಬಾರ್ದು ಎನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ದಾರೆ ಎನ್ನುವುದು ಈ ವಿವಾದಕ್ಕೆ ಮತ್ತಷ್ಟು ತುಪ್ಪವನ್ನು ಸುರಿದಂತಾಗಿದೆ. ಬಂಧುಗಳೇ, ಇವತ್ತಿನ ಈ ಜನಧ್ವನಿ ಕಾರ್ಯಕ್ರಮದಲ್ಲಿ ಈ ಒಂದು ಪುಸ್ತಕದ ವಿವಾದದ ಬಗ್ಗೆ ಚರ್ಚೆಯನ್ನು ಮಾಡ್ತೇವೆ. ಈ ಒಂದು ಪುಸ್ತಕದ ವಿವಾದದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮಗಾಗಿ ನೀಡುವುದಕ್ಕೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವ್ರ ಜೊತೆ ಚರ್ಚೆಯನ್ನು ಆರಂಭಿಸುವುದಕ್ಕಿಂತ ಮೊದಲು ಈ ಒಂದು ಪುಸ್ತಕ ವಿವಾದದ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದ ಸಂಚಲನ ಜಿಲ್ಲೆಯಾದ್ಯಂತ ಆಗ್ತಾ ಇದೆ ಮತ್ತು ಈ ಬಗ್ಗೆ ಇವತ್ತು ಪ್ರತಿಭಟನೆ ಕೂಡ ನಡೆಯಿತು. ಮಂಗಳೂರಿನಲ್ಲಿ ನಡೆದಂತಹ ಈ ಪ್ರತಿಭಟನೆಯ ಸ್ವರೂಪದ ಬಗ್ಗೆ ನಮ್ಮ ಟಿವಿಯ ಒಂದು ವರದಿ. ಶಾಸಕ ಬಿಎಂ ಮೊಯ್ದೀನ್ ಬಾವಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕ ವಿತರಿಸುತ್ತಿರುವುದನ್ನು ವಿರೋಧಿಸಿ ಬಿಜೆಪಿ ವತಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಚೇರಿಯ ಹೊರ ಆವರಣದಲ್ಲಿ ಸೋಮವಾರ ಆಯೋಜಿಸಲಾಗಿದ್ದ ಪ್ರತಿಭಟನಾ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ದೇಶದ ಪ್ರಧಾನಿ ಮತ್ತು ರಾಷ್ಟ್ರಪತಿ ಹೊರತುಪಡಿಸಿ ಯಾರೂ ತಮ್ಮ ಭಾವಚಿತ್ರಗಳನ್ನು ಹಾಕಿಸಿಕೊಳ್ಳುವಂತಿಲ್ಲ. ಹಾಗಿರುವಾಗ ಶಾಸಕರು ಭಾವಚಿತ್ರ ಬಳಸಿ ಸ್ವಂತ ಖರ್ಚಿನಲ್ಲಿ ಪುಸ್ತಕ ನೀಡಿದರೂ ಅದು ಕಾನೂನು ಬಾಹಿರ. ಹಾಗಾಗಿ ಅವರು ಕೊಟ್ಟಿರುವ ಪುಸ್ತಕ ಹಿಂಪಡೆಯಬೇಕು. ಯಾವುದೇ ಭಾವಚಿತ್ರ ಇಲ್ಲದೆ ಒಳ್ಳೆಯ ಭಾವನೆಯಿಂದ ಮತ್ತೆ ಅವರು ಪುಸ್ತಕ ನೀಡಿದಲ್ಲಿ ಸ್ವಾಗತಿಸಲಾಗುವುದೆಂದು ಹೇಳಿದರು. ಮಾನಸಿಕತೆಯ ಮೇಲೆ ಹೊಡೆತವನ್ನ ಕೊಡುವಂತಹ ಕೆಲಸವನ್ನ ಇವತ್ತು ಶಾಸಕರು ಮಾಡಿದ್ದಾರೆ. ಇದನ್ನು ನಾನು ಖಂಡಿಸ್ತೇನೆ. ಒಬ್ಬ ಲೋಕಸಭಾ ಸದಸ್ಯನಾಗಿ ಶಾಸಕರ ಈ ನೀತಿಯನ್ನು ನಾನು ಖಂಡಿಸ್ತೇನೆ ಮತ್ತು ಅವರು ಬದಲಾಗಬೇಕು ಅನ್ನುವಂಥದ್ದಕ್ಕೋಸ್ಕರ ನಾನು ಇಲ್ಲಿ ಬಂದು ಹೇಳ್ತಾ ಇದ್ದೇನೆ. ಈ ಪುಸ್ತಕಗಳನ್ನು ಹಿಂದಕ್ಕೆ ಪಡಿಬೇಕು. ಮಕ್ಕಳಿಗೆ ಒಳ್ಳೆಯ ಭಾವನೆಯಿಂದ ಶಾಸಕರು ಮತ್ತಷ್ಟು ಪುಸ್ತಕಗಳನ್ನು ಕೊಡಬೇಕು ಅಂತ ಆಗ್ರಹಿಸ್ತೇನೆ. ತನ್ನ ಭಾವಚಿತ್ರವನ್ನು ತೆಗೆದು ಒಳ್ಳೆಯ ಮನಸ್ಸಿನಿಂದ ಕೊಡ್ಲಿ, ಅವರಿಗೆ ಹಾರಾರ್ಪಣೆಯಿಂದ ನಾನೇ ಮಾಡ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಅದು ಬಿಟ್ಟು ಇಂತಹ ರಾಜಕಾರಣ, ಚಿಲ್ಲರೆ ರಾಜಕಾರಣ ಕೇಳಿದ್ರೆ ನಿಮ್ಮ ಕಾಂಗ್ರೆಸ್ಸಿನ ಬುದ್ಧಿ ಇಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾ ಇದು ಕಾಂಗ್ರೆಸ್ಸಿನ ಕಟ್ಟ. ಈ ಸಂದರ್ಭ ಮಾತನಾಡಿದ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಧ್ಯಕ್ಷ ಡಾಕ್ಟರ್ ಭರತ್ ಶೆಟ್ಟಿ ವೈ, ತಮ್ಮ ಸ್ವಂತ ಹಣದಿಂದ ಪುಸ್ತಕಗಳನ್ನು ವಿತರಿಸಿದ್ದಾಗಿ ಹೇಳಿಕೊಂಡು ತಿರುಗುತ್ತಿದ್ದೀರಾ. ಪುಸ್ತಕದ ಹಿಂದಿನ ಪುಟದಲ್ಲಿ ನೋಡಿದರೆ ತಿಳಿಯುತ್ತದೆ ಹಣ ಯಾರು ಕೊಟ್ಟದೆಂದು. ನೀವು ಹೇಳಿದ್ದನ್ನೆಲ್ಲ ಕೇಳಲು ಜನರೇನು ಮೂರ್ಖರೇ ಎಂದು ಪ್ರಶ್ನಿಸಿದರು. ಮತ್ತೆ ಹೇಳ್ತಾರೆ ನಿಮ್ಮ ಸ್ವಂತ ಖರ್ಚಿಂದ ಕೊಟ್ಟಿದ್ದಂತ. ಎಲ್ರಿ, ನಾನು ನಿಮ್ಗೆ ಎಷ್ಟವರೆಗೆ ಸುಮ್ಮನಿದ್ದೆ. ಸ್ವಂತ ಖರ್ಚಿಂದ ಎಲ್ರಿ ಹಿಂದಿನ ಪುಟದಲ್ಲಿ ನೋಡಿ ಯಾರ ಹೆಸರು ಉಂಟಿದ್ರಲ್ಲಿ. ಪ್ರೆಸ್ಟೀಜ್ ಗ್ರೂಪ್ ಅಂತ. ಪ್ರೆಸ್ಟೀಜ್ ಗ್ರೂಪ್ ದ ದನಿ ಯಾರು? ಬೆಂಗಳೂರಿನ ಒಬ್ಬ ಬಿಲ್ಡರ್. ಅವರ ದುಡ್ಡಿನಲ್ಲಿ ನೀವು ಕೊಟ್ಟಿದ್ದು. ಎಲ್ಲಿ ಸ್ವಂತ ದುಡ್ಡು? ನೀವು ಸ್ವಂತ ದುಡಿದು ಕೊಟ್ಟಂತ ದುಡ್ಡು ಅಂತ ನಿಮ್ಮ ವಾಟ್ಸ್ಆಪ್ ನಲ್ಲಿ ನಿಮ್ಮ ಸೈಡ್ ಗಿಗ್ಗಳು ಹಿಂಬಾಲಕರು ಹೇಳ್ತಾ ಇದ್ದಾರೆ. ಒಂದು ಪರಿಸ್ಥಿತಿ ಹಿಂದೆ ಹಾಕಿದ್ರಲ್ಲ ಯಾರು ಕೊಟ್ಟಿದ್ದಂತ. ಪ್ರೆಸ್ಟೀಜ್ ಗ್ರೂಪ್ ಆಫ್ ಕನ್ಸ್ಟ್ರಕ್ಷನ್ ಕಂಪನಿ ಅವರು ಕೊಟ್ಟಿದ್ದು. ಹಿಂದೆ ಅವ್ರದ್ದುಂಟು, ಮುಂದೆ ನಿಮ್ಮದುಂಟು. ನ್ಯೂಸ್ ಅನ್ನ ಸಣ್ಣ ಮಕ್ಕಳ ಕೈಯಲ್ಲಿ ಕೊಟ್ಟು ಮನೆಗೆ ತಲುಪಿಸಿ ಅಂತ ಹೇಳಿದ್ರಲ್ಲ, ಈ ವಿಷಯದ ಬಗ್ಗೆ ಉತ್ತರ ಕೊಡಿ. ನೀವು ಸುಮ್ಮನೆ ಬೇಡದೆಲ್ಲ ಮಾತಾಡೋದು ಬೇಡ. ಇದ್ರೆ ನೀವು ಆ ಮಕ್ಕಳ ಕೈಯಲ್ಲಿ ನ್ಯೂಸ್ ಪೇಪರ್ ಅನ್ನು ಕೊಟ್ಟು ಎಲ್ಲ ಮಕ್ಕಳ ಕೈಯಲ್ಲಿ ನ್ಯೂಸ್ ಪೇಪರ್ ಹಂಚಿ ಮನೆಗೆ ಹೋಗಿ ತಂದೆ ತಾಯಿಗೆ ಕೊಡಿ ಅಂತ ಹೇಳಿದ್ರಲ್ಲ, ಅದರೊಳಗೆ ಉತ್ತರ ಕೊಡಿ. ನಂತರ ಅಧಿಕೃತವಾಗಿ ಎಲ್ಲ ಶಾಲೆಗಳಿಗೆ ಸ್ವಾತಂತ್ರ್ಯೋತ್ಸವನ್ನ ಮಾಡಿದ ನಂತರ ನೀವು ಪುನಃ ಆ ಮಕ್ಕಳನ್ನ ಪಿಜಾ ಗ್ರೌಂಡ್ ಅಲ್ಲಿ ನಿಲ್ಸ್ಕೊಂಡು ಸೆಲ್ಯೂಟ್ ತಗೊಳ್ತೀರಲ್ರಿ, ನಿಮಗೆ ನಾಚಿಕೆ ಆಗುದಿಲ್ವಾ? ಇದ್ರ ಬಗ್ಗೆ ಉತ್ತರ ಕೊಡಿ. ನೀವು ಹಾಗಾದ್ರೆ ಇದ್ರ ಬಗ್ಗೆ ನೀವು ಉತ್ತರ ಕೊಡಿಲ್ಲ, ಪ್ರೆಸ್ ಕಾನ್ಫರೆನ್ಸ್ ಮಾಡಿ ನಿಮಗೆ ಬೇಕಾದನ್ನು ಮಾಡ್ತೀರಾ? ಪ್ರತಿಭಟನೆಯಲ್ಲಿ ಬಿಜೆಪಿ ನಾಯಕರಾದ ಗಣೇಶ್ ಹೊಸಬೆಟ್ಟು, ಜನಾರ್ದನ ಗೌಡ, ಪೂಜಾ ಪೈ,
ವೆಂಕಟ್ ವಳಲಂಬೆ, ಸತ್ಯಜಿತ್ ಸುರತ್ಕಲ್, ತಿಲಕ್ ರಾಜ್, ರುಕ್ಮಯ್ಯ ನಾಯಕ್, ಜಿತೇಂದ್ರ ಕೊಟ್ಟಾರಿ ಮತ್ತಿತರರು ಉಪಸ್ಥಿತರಿದ್ದರು. ಶಾಲಾ ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ವಿತರಿಸುವುದು ಒಂದು ಪುಣ್ಯದ ಕೆಲಸ. ಈ ಪುಣ್ಯದ ಕೆಲಸಕ್ಕೂ ಬಿಜೆಪಿ ಅವರು ನೀವುಗಳು ಅದರಲ್ಲಿ ರಾಜಕಾರಣ ಮಾಡ್ತಾ ಇದ್ದೀರಿ. ಇದು ನಾನು ಹೇಳ್ತಾ ಇಲ್ಲ, ಸ್ವತಃ ಶಾಸಕರಾಗಿರುವಂತಹ ಆರೋಪವನ್ನು ಎದುರಿಸ್ತಿರುವಂತಹ ಶಾಸಕರಾಗಿರುವಂತಹ ಮೊಯ್ದೀನ್ ಬಾವ್ ಅವರು ಹೇಳ್ತಾ ಇದ್ದಾರೆ. ಏನು ಉತ್ತರ ಸರ್? ಅವ್ರಿಗೆ ಬೇರೆ ಹೇಳಲಿಕ್ಕೆ ಅವಕಾಶ ಇಲ್ಲ, ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಪುಸ್ತಕವನ್ನು ನಾವು ಕೊಡ್ತೇವೆ, ನಾವು ಸಹ ಕೊಡ್ತೇವೆ, ಲಕ್ಷಗಟ್ಟಲೆ ರೂಪಾಯಿ ಪುಸ್ತಕ ನಾವು ಕೊಡ್ತೇವೆ. ಹಲವಾರು ದಾನಿಗಳಿದ್ದಾರೆ, ಅವರು ಸಹ ಕೊಡ್ತಾರೆ. ನಮ್ಮ ಪಾಲೆಮಾರವರು ಸಹ 1-2 ಲಾರಿ ಪುಸ್ತಕಗಳನ್ನ ತರಿಸಿ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಸಹ ನಾವು ಮುಖಪುಟದಲ್ಲಿ ನಮ್ಮ ಭಾವಚಿತ್ರ ಹಾಕ್ಬೇಕಂತ ಹೇಳಿಲ್ಲ. ಇದೆಲ್ಲ ರಾಜಕೀಯದ ಒಂದು ಕೆಲಸ. ಯಾಕಂದ್ರೆ 10 ತಿಂಗಳಲ್ಲಿ ಒಂದು ಎಲೆಕ್ಷನ್ ಮುಂದಿನ ಇದು ಪ್ರಚಾರ. ಸಂವಿಧಾನಿಕವಾಗಿ ನೀವು ಜನರು ನಿಮ್ಗೆ ವೋಟ್ ಹಾಕಿದ್ದಾರೆ, ನಿಮಗೆ ಯಾಕೆ ವೋಟ್ ಹಾಕಿದ್ದಾರೆ? ನಿಮ್ಮ ಪಕ್ಷಕ್ಕೂ ಒಂದು ಸಿದ್ಧಾಂತ ಇರ್ತದೆ, ಅದನ್ನು ನೋಡಿ ವೋಟ್ ಹಾಕಿರ್ತಾರೆ. ನೀವು ಪಕ್ಷದ ಕೆಲಸವನ್ನು ಮಾಡಿ. ಪಕ್ಷದ ಕೆಲಸ ಅಲ್ಲ, ನಿಮ್ಮ ಪಕ್ಷದ ಕೆಲಸದೊಂದಿಗೆ ನಿಮ್ಮ ಪಕ್ಷದ ಕೆಲಸ ಹಾಗೂ ಕ್ಷೇತ್ರದ ಕೆಲಸ ಮಾಡಿ. ಆದ್ರೆ ನೀವು ಇಲ್ಲಿ ಏನ್ ಮಾಡ್ತಿದ್ದೀರಿ? ಪ್ರಚಾರಕ್ಕಾಗಿ ನೀವು ಫೋಟೋನ ಹಾಕಿದ್ರಿ, ಬೇರೆ ಯಾವುದಕ್ಕಲ್ಲ, ಪ್ರಚಾರಕ್ಕಾಗಿ. ಪುಸ್ತಕ ಕೊಡೋದಿದ್ರೆ ಒಳ್ಳೆ ರೀತಿಯಿಂದ ಸಹ ಕೊಡ್ಬೋದು, ಪುಸ್ತಕ ಕೊಡೋದನ್ನ ನಾವು ಸ್ವಾಗತಿಸ್ತೇವೆ. ಆದ್ರೆ ಈ ರೀತಿಯ ಕೆಟ್ಟ ರೀತಿಯ ಪ್ರಚಾರ ಮಾಡೋದು, ಚೀಪ್ ಪೊಲಿಟಿಕ್ಸ್ ಏನಂತ ಮಾಡ್ತಿದ್ದೆ, ನಾನು ಅದನ್ನು ಸಮರ್ಥನೆ ಮಾಡಿಕೊಳ್ತಾ. ಆದರೆ ಒಂದು ಪ್ರಶ್ನೆ ನನ್ನಲ್ಲಿ ಉದ್ಭವ ಆಗ್ತದೆ, ಅದರಲ್ಲಿ ಏನು ಮತ ಗಳಿಸೋದಕ್ಕೆ ಸಾಧ್ಯ? ವಿದ್ಯಾರ್ಥಿಗಳಿಗೆ ಮತ ಇದೆಯಾ? ಇಲ್ಲ. ಹಾಗಾದ್ರೆ ಯಾರಿಗೆ ಅದು ಮತ? 100% ವಿದ್ಯಾರ್ಥಿಗಳಿಗೆ ಮತ ಇಲ್ಲ. ಅವರು ಸಹ ನಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಮೊಯ್ದೀನ್ ಬಾಬು ಅವರು ಹೇಳಿದ್ರು, ವಿದ್ಯಾರ್ಥಿಗೆ ಮತ ಇಲ್ಲ ಅಂತ. ಎಲ್ಲರಿಗೂ ಸಿಗೋದು ವಿದ್ಯಾರ್ಥಿಗೆ ಮತ ಇಲ್ಲ ಅಂತ. ಇದನ್ನ ಮನೆಗೆ ತಗೊಂಡೋಗಿ ಕೊಡ್ತಾರೆ, ಮನೆಯಲ್ಲಿರುವ ಪೇರೆಂಟ್ಸ್ಗಳು ಇದನ್ನ ನೋಡ್ತಾರೆ. ಏನ್ ಹೇಳಿದ್ರಂತೆ ಇವರು? ಅದರ ಮೇಲೆ ಬೈಂಡ್ ಅನ್ನು ಹಾಕಬಾರ್ದಂತ ಟೀಚರ್ಸ್ಗಳಿಗೆ ಹೇಳಿದ್ದಾರೆ. ಟೀಚರ್ಸ್ಗಳು ಮಕ್ಕಳಿಗೆ ಪುನಃ ಹೇಳಿದ್ದಾರೆ, ಇವರು ಸಹ ಮಕ್ಕಳಿಗೆ ಕೊಡುವಾಗ ಸಹ ಒಂದು ಕಡೆ ಹೇಳಿದ್ದಾರೆ, ಈ ಪುಸ್ತಕಗಳಿಗೆ ಬೈಂಡ್ ಹಾಕಬೇಡಿ ಅಂತ. ಅದಕ್ಕಿಂತ ಚೀಪ್ ಪೊಲಿಟಿಕ್ಸ್ ಏನಾದ್ರು? ಭಾವಚಿತ್ರ ನೋಡಿದ ಕ್ಷಣ ಮನೆಯವರು ಮತ ಹಾಕ್ತಾರಂತೆ, ನಿಮ್ಗಾದ್ರೂ ಅನಿಸ್ತಾ ಇದೆಯಾ? ಭಾವಚಿತ್ರ ನೋಡಿದ ಕ್ಷಣ ಮತ ಯಾರು ಸಹ ಹಾಕುದಿಲ್ಲ. ಆದ್ರೆ ಇದು ಪ್ರಚಾರ. ನಾನು ಇದ್ರೊಳಗೆ ಅವರು ಕಾಮಗಾರಿ ಅಲ್ಲ ಏನಲ್ಲ, ಎಲ್ಲೆಲ್ಲ ಇನಾಗ್ರೇಷನ್ ಮಾಡಿದ್ದಾರೆ, ಯಾವುದೆಲ್ಲ ಸಮಾರಂಭಕ್ಕೆ ಅಟೆಂಡ್ ಆಗಿದೆ, ಅದರ ಫೋಟೋಗಳೆಲ್ಲ ಉಂಟು. ಅದೆಲ್ಲ ಪ್ರಚಾರ. ಇದೆಲ್ಲ ಪ್ರಚಾರಕ್ಕಾಗಿ ಮಾಡುವುದು. ಒಳ್ಳೆ ಮನಸ್ಸಿಂದ ಕೊಡುವವರಿಗೆ ಫೋಟೋ ಇದು ಅಗತ್ಯ ಏನು? ನೀವು ಈ ರೀತಿ ಒಳ್ಳೆ ಕೆಲಸ ಮಾಡ್ಲಿಬೇಕಂತ ಮನಸ್ಸಿದ್ರೆ ನಮ್ಮ ಇಡೀ ಗ್ರಾಮಾಂತರದಲ್ಲಿ ಇರ್ಬೋದು, ಮಂಗಳೂರು ನಗರ ಉತ್ತರ ಕ್ಷೇತ್ರ ಗ್ರಾಮಾಂತರದಲ್ಲಿ ಹಲವಾರು ಶಾಲೆಗಳಲ್ಲಿ ಟಾಯ್ಲೆಟ್ಗಳಿಲ್ಲ, ಹಲವಾರು ಶಾಲೆಗಳಲ್ಲಿ ಮಳೆಯಲ್ಲಿ ನೀರು ಬರ್ತಾ ಉಂಟು, ಮೇಲ್ಛಾವಣಿ ಸರಿ ಇಲ್ಲ, ಕುಳಿತುಕೊಳ್ಳಲಿಕ್ಕೆ ಜಾಗ ಇಲ್ಲ, ಟೀಚರ್ಗಳಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ. ನೀವು ಅದ್ರ ಬಗ್ಗೆ ಚಿಂತೆ ಮಾಡಿ. ನಿಮ್ಗೆ ಅಷ್ಟು ಒಳ್ಳೆ ವಿದ್ಯಾರ್ಥಿಗಳು ಒಳ್ಳೇದು ಮಾಡ್ಬೇಕಂತ ಮನಸ್ಸಿದ್ರೆ ಇದನ್ನೆಲ್ಲ ಮಾಡ್ಬೋದಲ್ಲ. ಇದು ಪ್ರಚಾರದ ಪೊಲಿಟಿಕ್ಸ್ ಅಲ್ಲ. ತಾವ್ ಹೇಳ್ತೀರಿ ಒಂದು ಪುಸ್ತಕ ಕೊಟ್ಟ ಕೂಡಲೇ ಮತ ಸಿಗ್ತದೆ. ಇಲ್ಲ, ನಾನು ಹೇಳುದಿಲ್ಲ. ಇಲ್ಲ, ನಾನು ಹೇಳ್ತಾ ಇಲ್ಲ. ಪ್ರಚಾರಕ್ಕಾಗಿ ಮಾಡ್ತಾ ಇದ್ದಾರೆ. ಓಟ್ ಸಿಗ್ತದಂತ ಹೇಳಿಲ್ಲ ನಾನು. ಓಟ್ ಸಿಗ್ಬೇಕನ್ನುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅವರು. ಓಟ್ ಸಿಗ್ತದೆ ಅಂತ ಹೇಳುದಿಲ್ಲ. ಜನರಿಗೆ ಖಂಡಿತ ಗೊತ್ತುಂಟು ಇದೆಲ್ಲ. ಜನರು ಮೂರ್ಖರಲ್ಲ. ಈ ರೀತಿಯ ಪೊಲಿಟಿಕ್ಸ್ ಈ ಸಮಯದಲ್ಲಿ ನಡೆಯುವುದಿಲ್ಲ. ಒಂದು 20 ವರ್ಷದ ಹಿಂದೆ ಅಥವಾ 10 ವರ್ಷದ ಹಿಂದೆ ನಡೀತಿರ್ಬೋದು. ಈಗ ಜನರಿಗೆಲ್ಲ ವಿಷಯ ನೀವು ಪ್ರತಿಭಟನೆ ಮಾಡಿದ್ರೆ ಹಾಗಾದ್ರೆ ಈ ರೀತಿ ನಡೆಯುವುದಿಲ್ಲ ಅಂತ ಗೊತ್ತಿದೆ, ಮತ ಹಾಕುದಿಲ್ಲ ಅಂತ ಗೊತ್ತಿದೆ, ಕೇವಲ ಒಂದು ಪುಸ್ತಕ ಕೊಟ್ಟ ತಕ್ಷಣ ಖಂಡಿತ ಯಾರು ಮತ ಹಾಕಲ್ಲ ನನ್ನ ಪ್ರಕಾರ. ಯಾಕಂದ್ರೆ ಇದನ್ನ ಕೊಟ್ಟಂತ ವ್ಯಕ್ತಿಯ ಮನಸ್ಥಿತಿ ಏನಿರ್ಬೋದು, ಮಾನಸಿಕ, ಅವರ ಆತ್ಮಸಾಕ್ಷಿಗೆ ಸಹ ಅವರು ಸಹ ಒಪ್ಲಿಕ್ಕಿಲ್ಲ. ಮನಸ್ಥಿತಿ ಏನಿರ್ಬೋದು, ಈ ಸತ್ಯ ವಿಷಯನ ಜನರಿಗೆ ಗೊತ್ತಾಗ್ಬೇಕು. ಜನರ ಮನಸ್ಸಲ್ಲಿ ಆ ಬೇರೆ ಒಂದು ಇವರು ಗಿಮಿಕ್ ಎಲ್ಲ ಮಾಡ್ತಾ ಇರ್ಕೊಂಡು ಜನರ ಮನಸ್ಸಲ್ಲಿ ಬೇರೆ ರೀತಿಯ ಭಾವನೆ ಬರ್ಬೋದು. ಸತ್ಯ ವಿಷಯ ಅವರಿಗೆ ಗೊತ್ತಾಗ್ಬೇಕು. ಅದಕ್ಕಾಗಿ ನಾವು ಪ್ರತಿಭಟನೆ ಮಾಡ್ತೇವೆ. ಸರಿ ವೀಕ್ಷಕರೇ, ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನಾವು ಕೇಳ್ತೇವೆ, ಕ್ರೋಢೀಕರಣ ಮಾಡ್ತೇವೆ. ಯಾಕಂದ್ರೆ ಜನಧ್ವನಿ ಇದು ನಿಮ್ಮ ಎದೆಯಾಳದ ಭಾವಗಳಿಗೆ ಧ್ವನಿಯಾಗುವ ನಮ್ಮ ಟಿವಿಯ ಒಂದು ಯತ್ನ. ಕರೆ ಮಾಡಿ 2400-127 ಅಥವಾ 2400-727 ಶಾಸಕ ಮೊಯ್ದೀನ್ ಬಾವ ಅವರು ವಿತರಿಸಿರುವಂತಹ ಪುಸ್ತಕದ ವಿವಾದದ ಬಗ್ಗೆ. ಬಹುಶಃ ಪ್ರಥಮ ಕರೆ ಕಾಯ್ತಾ ಇದೆ. ಹಲೋ ಹಲೋ, ನಮಸ್ಕಾರ. ಹಲೋ, ನಮಸ್ತೆ. ನಮಸ್ಕಾರ, ಹೇಳಿ ಸರ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ? ನನ್ನ ಹೆಸರು ಭರತ್. ಮಾತಾಡಿ ಭರತ್ ಅವರೇ. ಮಾತಾಡಿ ಸರ್. ನಮಸ್ತೆ ನಾಗಣ್ಣ. ನಮಸ್ಕಾರ. ನಮಸ್ಕಾರ ಭರತ್ ಶೆಟ್ಟಿ. ನಮಸ್ತೆ. ನಮಸ್ತೆ. ಮಾತಾಡಿ ಸರ್. ವಿದ್ಯಾರ್ಥಿಗಳಿಗೆ ಪುಸ್ತಕ ನೀಡುವುದು ಒಳ್ಳೆ ವಿಷಯ, ಅದರಲ್ಲಿ ಯಾವುದೇ ಇದಿಲ್ಲ. ಯಾಕಂದ್ರೆ ಆ ಪುಸ್ತಕದ ಮುಖಪಟದಲ್ಲಿ ಅವರ ಭಾವಚಿತ್ರ ಮಾಡಿ ಅದರಲ್ಲಿ ರಾಜಕೀಯ ಮಾಡಿದಾರಲ್ಲ, ಇದು ಅವರ ಒಂದು ನೀಚ ರಾಜಕೀಯಕ್ಕೆ ಒಂದು ಇದು ಮಾಡ್ಬೋದು. ಯಾಕಂದ್ರೆ ಮಕ್ಕಳ ಮನಸ್ಸಿನಲ್ಲಿ ಅವರಿಗೆ ಕಲಿಕೆಯ ಒಂದು ಭಾಗವಾಗಿ ನಾವು ಏನ್ ಬೇಕು ಅದನ್ನು ಮಾಡ್ಬೇಕು. ಅಲ್ಲಿ ಶಾಲೆಯಲ್ಲಿ ಕೆಲವು ಶಾಲೆಯಲ್ಲಿ ಹಂಚಿಲ್ಲ. ಇವರು ಬಡ ವಿದ್ಯಾರ್ಥಿಗಳು ಹೇಳ್ತಾರೆ. ಯಾರು ಬಡ ವಿದ್ಯಾರ್ಥಿಗಳು? ಇವರು ಕೊಟ್ಟಂತ ಪುಸ್ತಕಗಳು ಎಷ್ಟು ದೊಡ್ಡ ಎಲ್ಲ 25,000 30,000 ಫೀಸ್ಗಳು ಶಾಲೆಗಳು ಅಲ್ಲಿ ಕೊಟ್ಟು ಇವರು ಪುಸ್ತಕ ನೀಡಿದ್ದಾರೆ. ಅಂತ ವಿಷಯವನ್ನು ಅಂತ ಇದ್ದಿದ್ರೆ ಆ ಕೆಲವು ಶಾಲೆಗಳಲ್ಲಿ ಎಂತ ವ್ಯವಸ್ಥೆ ಇಲ್ಲ, ಹಂಚಿಲ್ಲ, ಅದಿಲ್ಲ, ಅದನ್ನು ಸರಿ ಮಾಡುವ ಇವರಿಗೆ. ಈಗಾಗಲೇ ಡಾಕ್ಟರ್ ಭರತ್ ಶೆಟ್ಟಿ ಅವರು ಹೇಳಿದ್ರು, ಕೆಲವೊಂದು ಶಾಲೆಗಳಲ್ಲಿ ಸರಿಯಾದಂತಹ ಶಿಕ್ಷಕರೇ ಇಲ್ಲ.
ಅವರಿಗೆ ಒಂದಷ್ಟು ವೇತನಗಳನ್ನ ಕೊಟ್ಟು ಆ ಒಂದು ವ್ಯವಸ್ಥೆಯನ್ನು ಕೂಡ ಅಂತ ಸರಿ ಹೌದು ಮಾಡ್ಬೋದು. ಹೇಳಿ. ಅಂತ ಕೆಲಸ ಮಾಡಿದ್ರೆ ಉತ್ತಮವಾಗಿತ್ತು. ಇವಾಗ ಹೀಗೆ ಮಾಡಿ ಅವರ ಮಕ್ಕಳ ಇದರಲ್ಲಿ ಒಂದು ನೀಚ ರಾಜಕೀಯ ಮಾಡಿದ್ದಾರೆ. ಇದು ಬಿಡಿ ಸರ್. ಹೇಳಿ. ಇಂದಿನ ನಮ್ಮ ಶಾಸಕರು ಪಾಲೆಮಾರು ಇರುವಾಗ ಅವರು ಮಾಡಿದ ರೋಡ್ಗಳು ಕೆಲವುಂಟು, ಅದಕ್ಕೆ ಇವರು ತೆಂಗಿನಕಾಯಿ ಹೊಡಿತಿದ್ದಾರೆ. ಈಗ ಅದು ಸಂಪೂರ್ಣವಾಗಿದೆ, ಎಲ್ಲ ರೋಡ್ಗಳ ಕೆಲಸ ಕಾಮಗಾರಿ ಎಲ್ಲ ಸಂಪೂರ್ಣವಾಗಿ ಈಗ ಬಂದು ಇವರು ತೆಂಗಿನಕಾಯಿ ಹೊಡೆಯಲು ಕೆಲಸ ಮಾಡುತ್ತಿದ್ದಾರೆ. ಎಂತ ರಾಜಕೀಯ ಸರ್ ಇವರು? ಎಂತ ರಾಜಕೀಯ ಮಾಡ್ತಿದ್ದಾರೆ ನಮ್ಗೆ ಗೊತ್ತಾಗ್ತಿಲ್ಲ. ಸರಿ ಸರ್, ತಮ್ಮ ವಿಚಾರ ಅರ್ಥ ಆಯಿತು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದು. ನೇರವಾಗಿ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರ ಜೊತೆ ಮಾತಾಡಬಹುದು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿಗೆ ಇಲ್ಲಿ ಮುಕ್ತವಾದಂತಹ ಸ್ವಾಗತವಿದೆ. ವಾಸ್ತವವಾಗಿ ನಾವು ಇವತ್ತಿನ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ ಮುಖಂಡರನ್ನು ಕೂಡ ಚರ್ಚೆಗೆ ಆಹ್ವಾನಿಸಿದ್ವು. ಆದರೆ ಕೆಲವು ಮುಖಂಡರನ್ನ ಸಂಪರ್ಕಿಸಿದಾಗ ಅವರು ಚರ್ಚೆಗೆ ಬರೋದಕ್ಕೆ ಒಪ್ಪಿಕೊಳ್ಳಿಲ್ಲ. ಹಾಗಾಗಿ ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರುವಂಥ ಡಾಕ್ಟರ್ ಭರತ್ ಶೆಟ್ಟಿ ಅವರು ಮಾತ್ರ ಇವತ್ತಿನ ಈ ವೇದಿಕೆಯಲ್ಲಿ ಚರ್ಚೆಯಲ್ಲಿದ್ದಾರೆ. ಅವ್ರ ಜೊತೆ ನೇರವಾಗಿ ಮಾತುಕತೆಯನ್ನು ನಡೆಸಬಹುದು. ಅವ್ರು ಹೇಳಿದ್ರು, ನನ್ನ ಸ್ವಂತ ಖರ್ಚಿನಿಂದ ಕೊಡ್ತಾ ಇದ್ದೇನೆ, ಯಾವುದೇ ರಾಜಕೀಯವಾದಂತಹ ಉದ್ದೇಶ ಅಥವಾ ದುರುದ್ದೇಶ ಯಾವುದೂ ನನ್ನಲ್ಲಿಲ್ಲ. ಮೊದಲನೇದಾಗಿ ನಾನು ಆವಾಗಲೇ ಹೇಳಿದೆ, ನಾವೆಲ್ಲರೂ ಸಹ ಸ್ವಂತ ಖರ್ಚಿನ ಕೊಡುವುದು. ಹಲವಾರು ಲಕ್ಷಗಟ್ಟಲೆ ಜನರು ಸಹ ಸ್ವಂತ ಖರ್ಚಿನಲ್ಲಿ ಸಂಘ ಸಂಸ್ಥೆ ಮೂಲಕ ಕೊಡ್ತಾ ಇದ್ದಾರೆ. ಅವ್ರು ಯಾಕೆ ಫೋಟೋವನ್ನು ಹಾಕ್ತಾ ಇಲ್ಲ? ಮತ್ತೆ ಬರ್ತೇನೆ, ಇನ್ನೊಂದು ಕರೆ ಕಾಯ್ತಾ ಇದೆ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಮಾತಾಡಿ ಸರ್, ಹೇಳಿ ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾರೆ? ಭರತಣ್ಣ ನಮಸ್ತೆ. ನಮಸ್ತೆ. ಗಂಗಾಧರ್ ಮಾತಾಡಿದ್ದೇನೆ. ಇವರು ಇವತ್ತು ಪುಸ್ತಕ ಕೊಟ್ಟಿದ್ದಾರಲ್ಲ ಮೊನ್ನೆ, ಅದು ರಾಜಕೀಯ ಪ್ರೇರಿತ ಕಾಂಗ್ರೆಸ್ ಗಿಮಿಕ್ ಮಾಡಿದ್ದಾರೆ. ಇವರು ಎಲ್ಲೇ ಹೋಗ್ಲಿ ನಮ್ಮ ದೇವಸ್ಥಾನ, ಹಿಂದೂಗಳ ದೇವಸ್ಥಾನಕ್ಕೆ ಹೋಗಿ ಏನೇನು ಅಪಪ್ರಚಾರ ಮಾಡ್ತಿದ್ದಾರೆ, ಅಲ್ಲಿ ದುಡ್ಡು ಕೊಟ್ಟಿದ್ದಾನೆ ಇಲ್ಲಿ ದುಡ್ಡು ಕೊಟ್ಟಿದ್ದಾನೆ ಅಂತ. ಎಷ್ಟೋ ಶಾಲೆಗಳು ಮಳೆಗಾಲಕ್ಕೆ ಫುಲ್ಲು ನೀರೆಲ್ಲ ತುಂಬಿ ಸರಿ ನೀರೆಲ್ಲ ತುಂಬಿ ಫುಲ್ಲು ಪರಿಣಾಮಕಾರಿಯಾಗಿ ಬೀಳ್ತಿದೆ. ಇದರ ಬಗ್ಗೆ ಅವರು ಮಾತಾಡ್ತಿಲ್ಲ. ಇವರು ಬುಕ್ ಕೊಟ್ಟಿದ್ದಾರೆ. ಇದರಲ್ಲಿ ಏನು ರಾಜಕೀಯ ಗಿಮಿಕ್ ಮಾಡ್ತಾರೆ ಅವರು, ಮೊಯ್ದೀನ್ ಬಾವರ್ ಅವರು? ಅವರ ಪಟ ಬೇಕಿತ್ತ ಬುಕ್ ಅಲ್ಲಿ? ಬಹುಶಃ ಮತ್ತಷ್ಟು ವಿವಾದ ಆಗಿದ್ದು ಆ ಒಂದು ಪುಸ್ತಕಕ್ಕೆ ಯಾವುದೇ ಬೈಂಡ್ ಅಥವಾ ಹೊದಿಕೆಯನ್ನು ಹಾಕಬಾರ್ದು ಎನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. ಅದು ಹೇಳಲಾಗ್ತಾ ಇದೆ ವಿದ್ಯಾರ್ಥಿಗಳಿಗೆ. ಹಲೋ, ಮತ್ತೆ ಫ್ಲೆಕ್ಸ್ ಎಲ್ಲ ಹಾಕಿದಾರಲ್ಲ, ಮುಖ್ಯೋಪಾಧ್ಯಾಯರ ಹೆಸರಲ್ಲಿ ನೀವೇ ಹಾಕಿದಾರಲ್ಲ, ಯಾಕೆ ಹಾಕ್ಬೇಕಿತ್ತು? ಸರಿ ಸರಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಈ ವಿಷಯದಲ್ಲಿ ಅವ್ರು ಹೇಳಿದ್ರಲ್ಲ, ಬೈಂಡ್ ಹಾಕಬಾರ್ದು ಅಂತ ಹೇಳಿದಂತ ಅಷ್ಟೇ ಅಲ್ಲ, ಕೊಡುವಂತ ಸಮರ್ಥನೆ ಅದು ಉತ್ಕೃಷ್ಟ ಗುಣಮಟ್ಟದ ಒಂದು ಕವರ್ ಅನ್ನ ಹಾಕಿದ್ದೇವೆ. ಜನರಿಗೆ ಗೊತ್ತಾಗ್ತದಲ್ಲ, ನಮಗೂ ಸಹ ಗೊತ್ತಾಗ್ತದೆ, ನಿಮಗೂ ಸಹ ಗೊತ್ತಾಗ್ತದೆ, ಅದು ಬೇರೆ ವಿಷಯ. ಈಗ ಇವತ್ತೊಂದು ಘಟನೆ ಆಯ್ತು. ಟೀಚರ್ಸು ಮಕ್ಕಳ ಹತ್ರ ಹೇಳಿದ್ದಾರೆ, ನಾವು ಯಾವಾಗ ನಿಮ್ಮ ಹತ್ರ ಈ ಪುಸ್ತಕವನ್ನ ಕೇಳ್ತೇವೆ ಆವಾಗ ತಂದು ನೀವು ನಮಗೆ ತೋರಿಸ್ಬೇಕಂತ. ಅಂದ್ರೆ ಈ ಪುಸ್ತಕವನ್ನು ನೀವು ಬಿಸಾಡಬಾರ್ದು, ಪುಸ್ತಕವನ್ನು ಯಾರಿಗೆ ಸಹ ಕೊಡಬಾರ್ದು, ನಾವು ಹೇಳಿದಾಗ ನೀವು ನಮಗೆ ಇದನ್ನ ತೋರಿಸ್ಬೇಕಂತ. ಇದು ಯಾವ ರೀತಿಯ? ನನ್ನ ಮನೆ ಮಕ್ಕಳು ಯಾವ ಪುಸ್ತಕ ನಾನು ತೆಗೆಸಿ ಕೊಡ್ತೇನೆ, ಯಾವ ಪುಸ್ತಕವನ್ನು ಬೇಕಾದ್ರೆ ಹಿಡಿದು ಕೊಡ್ತಾರೆ. ನೀವು ಟೀಚರ್ ನಾಳೆ ಬಂದು ಇದೇ ಪುಸ್ತಕವನ್ನು ತರಬೇಕಂತ ಹೇಳಿದ್ರೆ ಒಂದು. ಎರಡನೇದಾಗಿ ಬಡ ಮಕ್ಕಳಿಗೆ ಕೊಟ್ಟೇನೆ ಅಂತ ಹೇಳಿದ್ರು. ಹಲವಾರು ಶಾಲೆಗಳ ಹೆಸರನ್ನು ಹೇಳುವುದಿಲ್ಲ, 20, 30, 40 ಸಾವಿರ ಫೀಸ್ ಕೊಡುವಂತ ಶಾಲೆಗಳು ಉಂಟು. ಆ ಮಕ್ಕಳಿಗೆ ಸಹ ಇದನ್ನ ಕೊಟ್ಟಿದ್ದಾರೆ. ರಾಜಕೀಯ ದುರುದ್ದೇಶ, ಸಂಪೂರ್ಣವಾಗಿ ರಾಜಕೀಯ ಪ್ರೇರಿತವಾದಂತಹ 100ಕ್ಕೆ 100 ಅಂಶ ಇದು ಗಿಮಿಕ್. ಇದು ಗಿಮಿಕ್ ಅಷ್ಟೇ. ಇದೇ ಹಲವಾರು ಅವ್ರು ಹೇಳಿದ್ರು. ಈಗ ಒಂದು ಚೆಕ್ಕಿನ ವಿಷಯ ಹೇಳಿದ್ರು. ನೀವು ಬೇಕಾದ್ರೆ ಚೆಕ್ ಬೌನ್ಸ್ ಆಗಿದ್ದು ಚೆಕ್ಕನ್ನು ಹಾಕ್ಬೇಡಿ. ಚೆಕ್ಕನ್ನು 5 ಲಕ್ಷ ಕೊಟ್ಟಿದ್ದಾರೆ, ಒಂದು ದೇವಸ್ಥಾನಕ್ಕೆ ಸಹ ಕೊಟ್ಟಿದ್ದಾರೆ, ದೈವಸ್ಥಾನಕ್ಕೆ ಕೊಟ್ಟಿದ್ದಾರೆ, ಮತ್ತೊಂದು ಸಂಘ ಸಂಸ್ಥೆಗೆ ಕೊಟ್ಟಿದ್ದಾರೆ. ಇವರ ಮಾತನ್ನ ಕೇಳಿ ಅವರು ಮಾಡ್ಗಳನ್ನೆಲ್ಲ ಬಿಚ್ಚಿ ಇಟ್ಕೊಂಡಿದ್ದಾರೆ. ಇವರು 5 ಲಕ್ಷ ಬರ್ತದೆ ಅಂತ 5 ಲಕ್ಷ ಚೆಕ್ ಕೊಟ್ಟಿದ್ದಾರೆ ನಿರೀಕ್ಷೆಯಲ್ಲಿ. 1 ವರ್ಷ ಆಯ್ತು. ಈಗ ಅವರಿಗೆ ಬಂದು ಹೇಳ್ತಾ ಇದ್ದಾರೆ, ಇಲ್ಲ ಇವತ್ತು ನಾಳೆ 1 ವರ್ಷ ಆಯ್ತು. ಈಗ ಅವರು ಮಾಡನ್ನ ಬಿಚ್ಚಿದವ್ರು ಏನ್ ಮಾಡ್ಲಿಕ್ಕೆ ಈಗ? ಸರಿ, ಅದ್ರ ಬಗ್ಗೆ ಮತ್ತೆ ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹಲೋ ಹಲೋ, ನಮಸ್ಕಾರ ಸರ್, ಹೇಳಿ ತಮ್ಮ ಹೆಸರು? ಸಂತೋಷ್ ತುಪ್ಪೇಕಲ್ ಅಂತ. ಮಾತಾಡಿ ಸಂತೋಷ್ ಅವರೇ. ಹಲೋ, ಮಾತಾಡಿ ಸರ್. ಡಾಕ್ಟರ್ ಭರತ್ ಶೆಟ್ಟಿ ಅವರಿದ್ದಾರೆ. ಭರತಣ್ಣ ನಮಸ್ತೆ. 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 ಸಂತೋಷ್ ತುಪ್ಪೇಕಲ್ ಮಾತಾಡುದು. ಮಾತಾಡಿ, ಹೇಳಿ ಸಂತೋಷ್. ಈಗ ಅವ್ರ ಪುಸ್ತಕದ ಮೇಲೆ ಫೋಟೋ ಹಾಕಿರೋದು ರಾಜಕೀಯ ಲಾಭಕ್ಕಾಗಿ, ಅದು ನೀವು ಆ ವಿಚಾರವನ್ನು ಹೇಳಿದಿರಿ. ನಮ್ಮ ಪಾಲೆಮಾರ್ MLA ಆಗಿರುವಾಗ 2 ಲೋಡ್ ಪುಸ್ತಕದಲ್ಲಿರೋದು, ಅದರಲ್ಲಿ ಮುಖಪುಟದಲ್ಲಿ ಯಾವುದೇ ಫೋಟೋ ಹಾಕಿರ್ಲಿಲ್ಲ. ಅವರ ಸ್ವಂತ ಹಣದಿಂದ ಅದನ್ನು ಕೂಡ ತಂದಿರ್ತಾರೆ. ಮೊಯ್ದೀನ್ ಬಾವರ್ ಅವ್ರು ಏನ್ ಕೆಲಸ ಮಾಡ್ಬೇಕಿತ್ತು ಅಂದ್ರೆ, ಈಗ ನೋಡಿ ವಲಚಿಲಲ್ಲಿ ಅಂಗನವಾಡಿ ಆಗ್ಬೇಕಿತ್ತು, ಅದಕ್ಕೆ ಕೂಡ ನಾವು ಮಾತಾಡಿದಾಗ ಸ್ಪಂದಿಸ್ಲಿಲ್ಲ ಅವರು. ಅಂತ ಕೆಲಸಗಳನ್ನು ಮೊದಲು ಮಾಡ್ಬೇಕು, ಅದು ಶಾಲೆ ಅಲ್ವಾ, ಅದನ್ನು ಮಾಡ್ಬೇಕು ಅವರು. ಅದನ್ನು ಬಿಟ್ಟು ಖಾಲಿ ಪುಸ್ತಕದ ಮೇಲೆ ಫೋಟೋ ಹಾಕಿದ್ರೆ ಯಾವ್ದು ಕೆಲಸ ಆಗುದಿಲ್ಲ. ಇದನ್ನು ಮೀಡಿಯಾದವರು ಅವರಿಗೆ ಮುಟ್ಟಿಸ್ಬೇಕು. ಖಂಡಿತ ಇವತ್ತು ಪ್ರತಿಭಟನೆ ಆಗಿದೆ. ಅದರ ವರದಿಯನ್ನು ಕೂಡ ಮಾಧ್ಯಮಗಳು, ಬಹುತೇಕ ಎಲ್ಲ ಮಾಧ್ಯಮಗಳು ಮಾಡಿವೆ.
ಹಲೋ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ತಾವು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದು. ಮುಖಪುಟದಲ್ಲಿ ಭಾವಚಿತ್ರವನ್ನು ಹಾಕುವುದು ತಪ್ಪು ಅಂತ ಹೇಳಿದ್ರೆ ಖಂಡಿತ ತಪ್ಪೇ ಇರಬಹುದು. ಆದರೆ ಅವರೇ ಹೇಳುವ ಹಾಗೆ ಹೆಬ್ಬಾಳದ ಶಾಸಕರು ಬಹುಶಃ ನಾರಾಯಣ ಸ್ವಾಮಿ ಅವರು ಇದೇ ಪ್ರಯತ್ನ ಮಾಡಿದ್ರು, ಅವರ ಭಾವಚಿತ್ರವನ್ನು ಹಾಕಿದ್ರು. ಹಾಗಾಗಿ ಬಿಜೆಪಿ ಸುಮ್ಮನೆ. ಒಂದು ಹೇಳ್ತೇನೆ, ನಾನು ಈ ಮಂಡಳದ ಅಧ್ಯಕ್ಷ, ನನ್ನ ಮಿತಿ ಈ ಮಂಡಳದೊಳಗೆ. ವೈಯಕ್ತಿಕವಾಗಿ ಹೇಳ್ತಾ ಇದ್ದೇನೆ, ಬಿಜೆಪಿ ಅವರಾಗ್ಲಿ, ಕಾಂಗ್ರೆಸ್ನವರಾಗ್ಲಿ, JDS ಅವರಾಗ್ಲಿ ಈ ಕೆಲಸ ಮಾಡಿದರೆ ನನ್ನ ವಿರೋಧ ಉಂಟು, ನನ್ನ ವಿರೋಧ ಖಂಡಿತ ಉಂಟು. ಇದನ್ನು ಯಾರೆಲ್ಲ ಮಾಡ್ತಾರೆ, ಮಕ್ಕಳ ಈ ರೀತಿಯ ಅಡ್ವಾಂಟೇಜ್ ಅನ್ನ ನಾವು ತೆಗಿಬಾರ್ದು. ಆದ್ರೆ ಇದು ಮುಖಪುಷ್ಟ ಇಲ್ಲಿಗಷ್ಟೇ ನಿಲ್ಲುವುದಿಲ್ಲ. ಈ ಸ್ಟೋರಿ ಮತ್ತೊಂದು ಮಾಡ್ತಾರೆ, ಶಾಲೆಯ ಸಮಯದಲ್ಲಿ ಮಕ್ಕಳುಗಳನ್ನೆಲ್ಲ ಕರೆದು ಶಾಲೆ ಟೀಚರ್ ಹತ್ರ ಹೇಳಿ ಎಲ್ಲ ಹೆದರಿಸಿ ಕರೆದು ಒಂದು ಪ್ರೈವೇಟ್ ಹಾಲಲ್ಲಿ ಕೂರಿಸಿ ಸಮಾರಂಭವನ್ನ ಮಾಡ್ತಾರೆ, ಪುಸ್ತಕ ವಿತರಣೆ ಸಮಾರಂಭ. ನಿಮ್ಗೆ ಏನ್ ಮಾಡ್ಲಿಕ್ಕೆ, ಶಾಲೆಗೆ ಹೋಗಿ ಕೊಡ್ಬೋದಲ್ಲ, ಅಷ್ಟು ಕೊಡ್ಲಿಕ್ಕಿದ್ರೆ ನೀವೆಲ್ಲ ಮಕ್ಕಳನ್ನ ಕೂರಿಸ್ಕೊಂಡು, ಶಾಲೆ ಮಕ್ಕಳನ್ನ, ನೀವು ಹೇಳಿದ್ರಲ್ಲ ಆಗ ಓಟ್ ಇಲ್ಲ ಅಂತ, ಓಟ್ ಖಂಡಿತ ಇಲ್ಲ, ಶಾಲೆ ಮಕ್ಕಳನ್ನ ಕೂರಿಸ್ಕೊಂಡು ನೀವು ಅವರಿಗೆ ರಾಜಕೀಯ ಭಾಷಣ ಮಾಡಿದ್ರಿ. ಇವರು ರಾಜಕೀಯ ಭಾಷಣ, ನಾನು ಹೀಗೆ ಎಲೆಕ್ಷನ್ ವಿನ್ ಆದೆ, ಹಾಗಾದೆ, ಎದುರಾಳಿಗೆ ಹೀಗೆ ಮಾಡಿದೆ, ಅವನಿಗೆ ಟಾಂಗ್ ಕೊಟ್ಟೆ, ಇವರಿಗೆ ಟಾಂಗ್ ಕೊಟ್ಟೆ ಅಂತ. ಅದೇ ದಿನ ಅವರ ಒಂದು ದಿನಪತ್ರಿಕೆಯಲ್ಲಿ, ಮಂಗಳೂರಿನ ಒಂದು ದಿನಪತ್ರಿಕೆಯಲ್ಲಿ ಒಂದು ನ್ಯೂಸ್ ಇತ್ತು, ನ್ಯೂಸ್ ಐಟಮ್ ಏನಂತ, ಅದರಲ್ಲಿ ಹಿಂದಿನ ಸಚಿವರಿಗೆ ಟಾಂಗ್ ಕೊಟ್ಟಂತ ಮೊಯ್ದೀನ್ ಬಾವ ಅನ್ನುವಂಥ ನ್ಯೂಸ್ ಉಂಟು. ಈ ಪೇಪರ್ ಅನ್ನ ಬಂಡಲ್ಸ್ ಇತ್ತು, ಬಂಡಲ್ಸ್ ಪೇಪರ್ಸ್, ಈ ಪೇಪರ್ಸ್ ಅನ್ನ ಆ ಮಕ್ಕಳ ಕೈಯಲ್ಲಿ ಕೊಟ್ಟರು. ಮಕ್ಕಳ ಕೈಯಲ್ಲಿ ಕೊಟ್ಟು ಹೇಳ್ತಾರೆ, ಇವತ್ತು ನಾನು ಪುಸ್ತಕ ಕೊಡುವುದಿಲ್ಲ, ಆ ದಿವಸ ಪುಸ್ತಕ ಕೊಡ್ಲಿಕ್ಕೆ ಆಗ್ಲಿಲ್ಲ, ಬಹುಶಃ ಬರಲಿಲ್ಲ, ಅದು ಪ್ರಿಂಟ್ ಆಗಿ ಬಂದಿರ್ಲಿಕ್ಕಿಲ್ಲ. ಇವತ್ತು ಪುಸ್ತಕ ಕೊಡುವುದಿಲ್ಲ, ಇವತ್ತು ನಮಗೆ ಈ ನ್ಯೂಸ್ ಪೇಪರ್ನ ಕೊಡ್ತಾ ಇದ್ದೇನೆ, ಇವು ನ್ಯೂಸ್ ಪೇಪರ್ನ ನೀವು ಪುನಃ ಮನೆಗೆ ತೆಗೆದುಕೊಂಡು ಹೋಗಿ ನಿಮ್ಮ ತಂದೆ ತಾಯಂದಿರಿಗೆ ತೋರಿಸಿ ಅಂತ ಹೇಳ್ತಾರೆ. ಇದು ರಾಜಕೀಯ. ಮತ್ತೆ ಆಯ್ತಪ್ಪ, ಪುಸ್ತಕ ಸರಿ, ಇದೇನಿದು? ಹಾಗಾದ್ರೆ ನೀವು ನಿಮ್ಮ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಟೀಚರ್ಗಳನ್ನ ಉಪಯೋಗಿಸಿ, ಟೀಚರ್ಗಳು ಕೇಳದಿದ್ರೆ ಏನಾಗ್ತದೆ ಗೊತ್ತುಂಟಲ್ಲ, ಪಾಪ ಅವರಿಗೆ ಸಂಬಳ ಸಿಕ್ಕುವುದೇ ಕಡಿಮೆ, ಅದರ ಮೇಲೆ ಪುನಃ ಟ್ರಾನ್ಸ್ಫರ್ ಮಾಡಿಸ್ತಾರೆ ಇವರೆಲ್ಲ ರಾಜಕಾರಣಿಗಳು ಸೇರಿ. ಅದಾದ್ಮೇಲೆ ನೀವು ಅವರಿಗೆ ಹೇಗೆ, ಯಾವ ನೈತಿಕ, ನಿಮಗೆ ಮುಖ ಸಹ ತೋರಿಸ್ಬಾರ್ದು. ನನಗಂತೂ ಸಾಧ್ಯನೇ ಇಲ್ಲ ನಾನು ಯೋಚನೆ ಮಾಡ್ಲಿಕ್ಕೆ. ಮಕ್ಕಳ ಕೈಯಲ್ಲಿ ನ್ಯೂಸ್ ಪೇಪರ್ನ ಕೊಟ್ಟು ತಂದೆ ತಾಯಿಯರಿಗೆ ಕೊಡಿ ಅಂತ ಹೇಳಿದ್ರೆ ಯಾವ ರೀತಿಯ ಹೀನ ರಾಜಕೀಯ. ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರಲ್ಲ, ನಾನು ಎಲ್ಲ ವಿಷಯನ ಮಾತಾಡಿದೆ, ಅದರ ಒಂದು ವರ್ಡ್ ಉಂಟು ಅದರಲ್ಲಿ ಇಲ್ಲ. ಪುಸ್ತಕ ಕೊಟ್ಟೆ, ಅದು ಕೊಟ್ಟೆ, ಇದು ಕೊಟ್ಟೆ, ನನ್ನ ಸ್ವಂತ ಖರ್ಚಿನಲ್ಲಿ ಕೊಟ್ಟೆ ಅಂತ. ಸ್ವಂತ ಖರ್ಚಿನ ಬಗ್ಗೆ ಬೇಕಾದ್ರೆ ಆಮೇಲೆ ಮಾತಾಡುವ. ಇದಕ್ಕಿಂತ ಏನಾದ್ರು ಅಂದ್ರೆ ಹಿಂದಿನ ಪುಟದಲ್ಲಿ ಒಂದು ಜಾಹೀರಾತು ತರ ಇದೆ ಬಹುಶಃ. ಹೌದು, ಮಾತಾ ಇದಕ್ಕಿಂತ ಮುಂಚೆ ಇದು ಪೇಪರ್ ಕೊಟ್ಟದ್ದು ಸರಿಯಾ ತಪ್ಪ? ಪೇಪರ್ ಕೊಟ್ಟದ್ದು ನೈತಿಕವಾಗಿ ನಿಮ್ಗೆ ಸಹ ಗೊತ್ತುಂಟು. ನೀವೊಬ್ರು ಮನೆಗೆ ನಿಮ್ಮ ಮಗ ನ್ಯೂಸ್ ಪೇಪರ್ ಕೊಟ್ಟಿದ್ದಾರೆ, MLA ಅವರು, ಅವರ ಪರವಾದ ನ್ಯೂಸ್, ಇದು ರಾಜಕೀಯ ಅಲ್ವಾ? ರಾಜಕೀಯ ಅಲ್ಲದಿದ್ರೆ ಕಾರ್ಯ ಪುಸ್ತಕ ಕೊಡ್ಲಿಕ್ಕಿದ್ರೆ ಪುಸ್ತಕ ಕೊಟ್ಟು ಬಿಡ್ತಾ ಇದ್ರು. ಇದನ್ನ ಯಾಕೆ ಕೊಟ್ರು? ನ್ಯೂಸ್ ಪೇಪರ್ ಯಾಕೆ ಕೊಟ್ರು? ಇದಕ್ಕೊಂದು ಉತ್ತರ ಕೊಡ್ಲಿ. ಮತ್ತೆ ಅದನ್ನು ಕೇಳ್ತಾ ಇದ್ದೆ, ಒಂದು ಪುಸ್ತಕ ಅಥವಾ ಒಂದು ದಿನಪತ್ರಿಕೆಯಿಂದ ಒಂದು ಮತವನ್ನು ಗಳಿಸೋದಕ್ಕೆ ನಾನು ಹೇಳುವುದು ಪ್ರಶ್ನೆ ಮತ ಸಿಗ್ತದ ಇಲ್ವಾ ಅಲ್ಲ, ಪ್ರಶ್ನೆ ಅವರ ಇಂಟೆನ್ಷನ್. ಮಕ್ಕಳಿಗೆ ನ್ಯೂಸ್ ಪೇಪರ್ ಯಾಕೆ ಕೊಟ್ರು? ಉತ್ತರ ಕೊಡ್ಲಿ. ಆಯ್ತಪ್ಪ, ನಾನು ಕೊಡ್ಲಿಲ್ಲ ಹೇಳಿ. ಹಾಗಾದ್ರೆ ನನ್ನ ಹತ್ರ ಜನ ಇದ್ದಾರಲ್ಲ, ಮನೆಗೆ ತಗೊಂಡು ಹೋದ ಮಕ್ಕಳಿದ್ದಾರಲ್ಲ, ಅಥವಾ ಬೇರೆ ಒಂದು ಕಾರಣಕ್ಕಾಗಿ ಅದು ಬೇರೆ ನ್ಯೂಸ್ ಉಂಟು, ಏನಾದ್ರೂ ಹೇಳಿ. ಯಾಕೆ ಅದನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಕ್ವಶನ್ ಅನ್ನ? ಡೈರೆಕ್ಟ್ ನಿಮ್ಮ ಇಲ್ಲಿ ಇವತ್ತು ಇಷ್ಟು ಜನ ಕಾಂಗ್ರೆಸ್ ಅವರಿಗೆ ಫೋನ್ ಮಾಡಿದ್ರಿ, ಯಾಕೆ ಒಬ್ಬರು ಸಹ ಬರಲಿಲ್ಲ? ಯಾಕಂದ್ರೆ ಸಮರ್ಥನೆ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಕಷ್ಟ ಆಗ್ತದೆ, ಅದಕ್ಕಾಗಿ ಬರಲಿಲ್ಲ. ಈ ವಿಷಯನ ಸಮರ್ಥನೆ ಮಾಡ್ಲಿಕ್ಕೆ ಅವರಿಗೆ ಕಾಂಗ್ರೆಸ್ನ ಹಿರಿಯ ಮುಖಂಡರು ಕೂಡ ಒಂದಷ್ಟು ಅಪಸ್ವರವನ್ನು ಎತ್ತಿದ್ದಾರೆ. ಅದರ ಬಗ್ಗೆ ಕೂಡ ಚರ್ಚೆ ಮಾಡ್ತೇನೆ ಮುಂದಿನ ಭಾಗದಲ್ಲಿ. ಬಂಧುಗಳೇ, ಈ ಮಧ್ಯೆ ಒಂದು ಪುಟ್ಟ ವಾಣಿಜ್ಯ ವಿರಾಮ. ಜನಧ್ವನಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬಂಧುಗಳೇ, ಇವತ್ತು ನಾವು ಶಾಸಕ ಮೊಯ್ದೀನ್ ಬಾವ ಅವರು ವಿತರಣೆ ಮಾಡಿರುವಂತಹ ಪುಸ್ತಕದ ವಿವಾದದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಅತಿಥಿಗಳಾಗಿ ನಮ್ಮೊಂದಿಗೆ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ವೈ ಭರತ್ ಶೆಟ್ಟಿ ಅವರಿದ್ದಾರೆ. ತಾವು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ನೇರವಾಗಿ ಮುಕ್ತವಾಗಿ ಹಂಚಿಕೊಳ್ಬಹುದು. ಕರೆ ಮಾಡಿ 2400-127 ಅಥವಾ 2400-727. ಕ್ಷೇತ್ರಕ್ಕೆ ನಾನು ಸಾಕಷ್ಟು ದೊಡ್ಡ ಮೊತ್ತದ ಅನುದಾನವನ್ನು ತಂದಿದ್ದೇನೆ, ಆದರೆ ಬಿಜೆಪಿಯವರು ಸುಳ್ಳು ಹೇಳ್ತಾ ಇದ್ದಾರೆ. ಬೇಕಾದರೆ ನಾನು ಈ ಬಗ್ಗೆ ಸಾರ್ವಜನಿಕವಾಗಿ ಮುಕ್ತ ಬಹಿರಂಗ ಚರ್ಚೆಗೆ ಸಿದ್ಧನಿದ್ದೇನೆ ಅನ್ನುವಂಥ ಸವಾಲನ್ನು ಈ ಶಾಸಕರು ಹಾಕ್ತಾ ಇದ್ದಾರೆ. ನಾವು ಸವಾಲಿಗೆ ರೆಡಿ ಇದ್ದೇವೆ. ಈ ರೀತಿಯದ್ದು ಇವರು ಶಾಸಕರಾದ್ಮೇಲೆ ಹೆಚ್ಚಿನ ಕಾಮಗಾರಿಗಳೆಲ್ಲ ಹಿಂದಿನ ಸಚಿವರಂತ ಪಾಲೇಮರು ಮಾಡಿದಂತ ಕಾಮಗಾರಿಗಳನ್ನ ಇವರು ಇನಾಗ್ರೇಷನ್ ಮಾಡಿಕೊಂಡು ತೆಂಗಿನಕಾಯಿ. ಹಲೋ ಹಲೋ, ನಮಸ್ಕಾರ. ನಮಸ್ಕಾರ. ಹೇಳಿ ಸರ್, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಸುಧಾಕರ್ ಅಂತ ಸುರತ್ಕಲ್ಲಿಂದ. ಮಾತಾಡಿ ಸುಧಾಕರ್ ಅವರೇ. ಈಗ ಪುಸ್ತಕದ ಮುಖಪುಟದಲ್ಲಿ ಶಾಸಕರ ಫೋಟೋ ಹಾಕಿದ್ದೇ ಒಂದು ಚುನಾವಣಾ ಪ್ರಚಾರಕ್ಕೆ ಇದೇ ಒಂದು ಮಾಧ್ಯಮವ ಅಂತ ಒಂದು ಮಾತು ಬಂತು. ಆದ್ರೆ
ಪುಸ್ತಕದಲ್ಲಿ ಫೋಟೋ ಹಾಕಿದ್ದು ಅದೊಂದು ಚಿಕ್ಕ ವಿಷಯ ಅಲ್ಲ. ಸರಿ, ಖಂಡಿತ ಅದನ್ನು ಯಾರು ಸಮರ್ಥನೆ ಮಾಡಿಕೊಳ್ಳುವುದೂ ಇಲ್ಲ. ಹಾ, ಇದು ಈ ಬಿಜೆಪಿಯವರು ಪ್ರತಿಭಟನೆ ಮಾಡಿದ್ದು ಯಾಕೆ ಅಂತ ನಾನು ಒಂದು ಆಲೋಚನೆ ಮಾಡುವಾಗ, ಮಕ್ಕಳ ಮುಗ್ಧತೆಯನ್ನು ಶಾಸಕರು ಆ ಫೋಟೋ ಹಾಕುವ ಮೂಲಕ ಒಂದು ದುರುಪಯೋಗ ಮಾಡಿದ್ದಾರೆ ಅಂತ, ಮಕ್ಕಳ ಮುಗ್ಧತೆಯನ್ನು ದುರುಪಯೋಗ ಮಾಡಿದ್ದಾರೆ ಅಂತ. ಖಂಡಿತ. ಜೊತೆಗೆ ಮಕ್ಕಳಿಗೆ ಈಗ ನಾಡಿದ್ದು ಡಿಸೆಂಬರ್ನ ನಂತರ ಬಹುಶಃ ಚುನಾವಣೆ ಜ್ವರ ಒಂದು ಬರ್ತದೆ. ಖಂಡಿತ ಬರಲೇಬೇಕು. ಚುನಾವಣೆ ನೀತಿ ಸಂಹಿತೆ ಜಾರಿಯಾಗ್ತದೆ. ಆ ಸಂದರ್ಭದಲ್ಲಿ ಆ ಪುಸ್ತಕವನ್ನು ಉಪಯೋಗ ಮಾಡ್ಲಿಕ್ಕೆ ಆಗಲಾರದ ಸ್ಥಿತಿ ವಿದ್ಯಾರ್ಥಿಗಳಿಗೆ ಬರ್ತದೆ. ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಒಂದು ರೀತಿಯ ಮಾನಸಿಕ ಒತ್ತಡವನ್ನ ತರಲಿಕ್ಕೆ ಇದೆಲ್ಲ ಕಾರಣ ಆಗಿದೆ. ಇದಕ್ಕೆ ಶಾಸಕರು ಕಾರಣ ಆಗ್ತಾರೆ. ಇಷ್ಟು ಮಾತ್ರ ಅಲ್ಲ, ನಮ್ಮ ಸಂವಿಧಾನದಲ್ಲೇ ಇದೆ, ನಮ್ಮ ಇಲ್ಲಿಯ ನಿಯಮಗಳನ್ನ ಗೌರವಿಸಬೇಕು, ನೀತಿಗಳನ್ನ ಗೌರವಿಸಬೇಕು ಅಂತ. ಖಂಡಿತ. ಈಗ ಚುನಾವಣಾ ನೀತಿ ಸಂಹಿತೆಯಲ್ಲಿ ಹೇಳ್ತಾರೆ ಯಾವ ವಿಧಾನದಲ್ಲಿ ಪ್ರಚಾರ ಮಾಡಬೇಕು ಮಾಡಬಾರ್ದು ಅಂತ. ಶಾಸಕರು ಅವರ ಫೋಟೋವನ್ನ ಈ ಪುಸ್ತಕದಲ್ಲಿ ಹಾಕುವ ಮೂಲಕ ಎಲ್ಲಾ ನಿಯಮಗಳನ್ನು ಗಾಳಿಗೆ ತೂರಿ ಸಂವಿಧಾನಕ್ಕೆ ವಿರುದ್ಧವಾಗಿ ಅದನ್ನು ಅಣಕಿಸುವ ರೀತಿಯಲ್ಲಿ ಹಿಂಬಾಗಿಲಿನ ಮೂಲಕ ಪ್ರಚಾರ ತಂತ್ರವನ್ನು ಶುರು ಮಾಡಿದ್ದಾರೆ ಅಂತ ಬಹುಶಃ ಅದು ಬಿಜೆಪಿಗೆ ಮನವರಿಕೆ ಆಗಿರ್ಬೇಕು. ಅದಕ್ಕೋಸ್ಕರವಾಗಿ ಅವರು ಒಂದು ಪ್ರತಿಭಟನೆ ಮಾಡಿದ್ದು, ಅವರು ವಿರೋಧ ವ್ಯಕ್ತಪಡಿಸಿದ್ದು ಸರಿ ಅಂತ ನನ್ನ ಭಾವನೆ. ಸರಿ, ತಮ್ಮ ವಿಚಾರಕ್ಕೆ ಖಂಡಿತವಾದಂತಹ ಸ್ವಾಗತವಿದೆ. ವಾಸ್ತವವಾಗಿ ನಾವು ಹೇಳುವುದಿಷ್ಟೇ, ಯಾರೇ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ರೀತಿಯ ಪ್ರಚಾರ ಮಾಡಿದರೂ ಮತ ಹಾಕುವಂತಹ ಜನ ಅವರ ಕೆಲಸ ಕಾರ್ಯಗಳನ್ನು ಮಾತ್ರ ವಿಶೇಷವಾಗಿ ಗಮನದಲ್ಲಿಡ್ತಾರೆ. ಯಾರು ಎಷ್ಟು ಕೆಲಸಗಳನ್ನು ಈ ಕ್ಷೇತ್ರಕ್ಕಾಗಿ ಮಾಡಿದ್ದಾರೆ, ಈ ಕ್ಷೇತ್ರದ ಜನರಿಗಾಗಿ ಮಾಡಿದ್ದಾರೆ ಎನ್ನುವ ಲೆಕ್ಕಾಚಾರ ಪ್ರತಿಯೊಬ್ಬ ಮತದಾರನ ಮನಸ್ಸಿನಲ್ಲಿರ್ತದೆ. ಅದು ಮುಖ್ಯವಾಗ್ತದೆ ಮತ್ತು ನಿರ್ಣಾಯಕವಾಗ್ತದೆ. ಹೇಳಿ ಸರ್ ತಮ್ಮ ಮಾತನ್ನು. ಅಲ್ಲ, ಅದೇ ಹೇಳಿದ್ದು ನಾನು. ಈಗ ಅವರು ಹೊಸ ಕಾಮಗಾರಿಗಳು ಏನಾದ್ರು ಆಗಿದ್ದೆ, ಅದು ಎಷ್ಟು ಫಂಡ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ, ಎಲ್ಲಿಂದ ತೆಗೆದುಕೊಂಡು ಬಂದಿದ್ದಾರೆ, ಎಷ್ಟು ದುಡ್ಡು ಬಂತ. ನಗರೋತ್ಥಾನ ಸ್ಕೀಮ್ನಲ್ಲಿ ಯಡಿಯೂರಪ್ಪನ ಸರ್ಕಾರ ಇದ್ದಾಗ ಪ್ರತಿ ತಿಂಗಳು ಪ್ರತಿ ವರ್ಷ 100 ಕೋಟಿ ಎಲ್ಲ ನಗರಕ್ಕೆ ಕೊಟ್ಟರು. 100 ಕೋಟಿ ಮಂಗಳೂರು ಮಹಾನಗರ ಪಾಲಿಕೆ ಸಹ 100 ಕೋಟಿ ಬಂತು. ಎರಡನೇ ಕಂತಿನಲ್ಲಿ ಪುನಃ 100 ಕೋಟಿ ಬಂತು. ಆ 100 ಕೋಟಿಯಲ್ಲಿ 2 ಕೋಟಿ 75 ಲಕ್ಷ ಉಳಿದಿತ್ತು. ಸರ್ಕಾರ ಬದಲಾಯಿತು. ಆ 2 ಕೋಟಿ 75 ಲಕ್ಷನ ಉಪಯೋಗಿಸಿ ಎಲ್ಲ ಕಡೆ ಎಲ್ಲ ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ಯಾವ ರೀತಿಯ ಯಾವ ಸರ್ಕಾರ, ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ, ಸರ್ಕಾರ ಕೆಲಸ ಮಾಡಿಸಿದ್ರು ಒಳ್ಳೇದು. ಆದರೆ ಸುಳ್ಳು ಹೇಳ್ಬೋದು, ನಾನೇ ತಂದಿದ್ದ ದುಡ್ಡು, ನಾನೇ ಎಲ್ಲಿಂದ ತಂದೆ ಅಲ್ಲಿಂದ ತಂದೆ ಅಂತ ಹೇಳಿದ್ರೆ ಸುಳ್ಳು. ಅದು ನಗರೋತ್ಥಾನ ಸ್ಕೀಮ್ನಲ್ಲಿ 100 ಕೋಟಿಯಲ್ಲಿ ಉಳಿದಂಥ ದುಡ್ಡು. ಆಮೇಲೆ 3ನೇ ಕಂತು ಬರಬೇಕಿತ್ತು 100 ಕೋಟಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಎಷ್ಟು ಬಂತು? ಭಾವನವ್ರು ಹೇಳಲಿ ಅಲ್ಲ, ಬಂದದ್ದು 40 ಕೋಟಿ ಮಾತ್ರ. 3ನೇ ಕಂತಿನಲ್ಲಿ ಬಂದದ್ದು 40 ಕೋಟಿ ಮಾತ್ರ. ಯಾಕಂದ್ರೆ ಕಾಂಗ್ರೆಸ್ ಸರ್ಕಾರ ಬಹಿರಂಗವಾಗಿ ಸಾರ್ವಜನಿಕ ವೇದಿಕೆ ನಾವು ರೆಡಿ ಇದ್ದೇವೆ, ಬರ್ಲಿ. ಈಗ ಡೈಲಾಗ್ ಪ್ರೆಸ್ ಕಾನ್ಫರೆನ್ಸ್ ತೆರೆದು ಮಾತಾಡ್ಲಿಕ್ಕೆ ಸಹ ಯಾರು ಸಹ ಮಾತಾಡ್ತಾರೆ, ನಾವು ಸಹ ಬಹಿರಂಗ ಮಾತಾಡ್ಲಿಕ್ಕೆ ರೆಡಿ ಇದ್ದೇವೆ. ಇದೇ ನಿಮ್ಮ ಈ ವೇದಿಕೆಯಲ್ಲಿ ಒಂದು ಸಾರಿ ಅವರು ಒಳಚರಂಡಿ ವ್ಯವಸ್ಥೆ ಬಗ್ಗೆ ಮಾತನಾಡಿದ್ರು. ನಿಮ್ಗೆ ನೆನಪಿರ್ಬೋದು, ಯಾರ ಒಳಚರಂಡಿ ಬಗ್ಗೆ ಮಾತನಾಡಿದ್ರು. ಎದುರು ಮತ್ತೊಬ್ರು ಬಿಜೆಪಿ ಅವರು ಇದ್ರು. ಆವಾಗ ಹೇಳಿದ್ರು ಇವರು, ಆ ಒಳಚರಂಡಿ ವ್ಯವಸ್ಥೆ ಹಾಳಾಗಿದೆ, ನಿಮ್ಗೆ ಗೊತ್ತು, ಸರಿಯೇ ಇಲ್ಲ ಒಳಚರಂಡಿ ವ್ಯವಸ್ಥೆ, ಟೋಟಲ್ ಅದು ಗೋಲ್ಮಾಲ್ ಆಗಿ ಅವೈಜ್ಞಾನಿಕವಾಗಿ ಆಗಿದೆ. ಅದು ನಾವು ಮಾಡಿದ್ದೆ ಅಲ್ಲ, ನಮ್ಮ ಟರ್ಮಿನಲ್ ಬಿಜೆಪಿ ಅವರು ಮಾಡಿದ್ದ ಅಂತ ಹೇಳಿದ್ರು. ನಾನೀಗ ಚಾಲೆಂಜ್ ಮಾಡ್ತಾ ಇದ್ದೇನೆ, ಬಿಜೆಪಿ ಯಾವ ಟರ್ಮಿನಲ್ ಆಗಿದೆ ಅಂತ ಹೇಳಿ. 10 ವರ್ಷದ ಹಿಂದೆ ಕಾಂಗ್ರೆಸ್ ಟರ್ಮಿನಲ್ಲಿ ಆಗಿದಂತ ಒಳಚರಂಡಿ ವ್ಯವಸ್ಥೆ ಸುರತ್ಕಲ್ ಇರುವಂತದ್ದು ಬಂದಿಲ್ಲಿ ಸುಳ್ಳು ಹೇಳಿದ್ರು. ಎದ್ದಿನವರಿಗೆ ಬಹುಶಃ ಆ ವಿಷಯದ ಬಗ್ಗೆ ಗಮನ ಇಲ್ಲ, ಯಾಕಂದ್ರೆ ಸುರತ್ಕಲ್ ಪೇಟೆಯವರಲ್ಲ ಅವರು, ಗಮನ ಇರಲಿಲ್ಲ. ಇವ್ರು ಬಿಟ್ಟು ಬಿಟ್ರು ಅಲ್ಲಿಗೆ. ನಾನು ಚರಂಡಿ ಅದು ಕಾಂಗ್ರೆಸ್ನವ್ರು ಮಾಡಿದ್ದೆ ಅಲ್ಲ, ಬಿಜೆಪಿ ಮಾಡಿದ್ದ ಅಂತ. ಅದು ಗಿಮಿಕ್ ಪೊಲಿಟಿಕ್ಸ್. ಒಂದು ಚಾನ್ಸ್ ಹೊಡೆದ್ರು. ಅಲ್ಲಿ ಯಾರು ಮಾತಾಡೋರು ಇರಲಿಲ್ಲ, ಫೋನಲ್ಲಿ ಕೇಳೋರು ಇರಲಿಲ್ಲ. ಪಾಸ್ ಆಯ್ತಾಗ ನಮ್ಗೆ ಕೇಳಿದವ್ರಿಗೆ ಈಗ ಗೊತ್ತಾಗಿದೆ ಅದು, ಈಗ ಎಲ್ಲ ಹೇಳ್ತಾರೆ ಇವರಂತ. ಇದು ಗಿಮಿಕ್ ಪೊಲಿಟಿಕ್ಸ್. ಹೀಗಿದು ಹಲವಾರು ವಿಷಯಗಳುಂಟು, ಹಲವಾರು ವಿಷಯಗಳು, ಒಂದೆರಡು ವಿಷಯಗಳಲ್ಲ. ಸರಿ ವೀಕ್ಷಕರೇ, ತಾವು ಕೂಡ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೋದು. ಶಾಲಾ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡಿರುವಂತಹ ಪುಸ್ತಕದ ಮುಖಪುಟದಲ್ಲಿ ಶಾಸಕರೊಬ್ಬರ ಭಾವಚಿತ್ರ ಜೊತೆಗೆ ಹೆಸರನ್ನು ಹಾಕುವಂಥ ಅಗತ್ಯ ನಿಜವಾಗಿಯೂ ಇತ್ತ? ಒಬ್ಬ ಶಾಸಕರಾಗಿ ಅವರನ್ನು ಸ್ವತಃ ಪರಿಚಯಿಸುವಂತಹ ಒಂದು ಮಟ್ಟಕ್ಕೆ ಯಾಕೆ ಹೋದ್ರು ಅನ್ನುವಂತಹ ಪ್ರಶ್ನೆ ಹಾಗೆ ಉಳಿದು ಬಿಡ್ತದೆ. ಖಂಡಿತವಾಗಿ ಕ್ಷೇತ್ರದ ಶಾಸಕರ ಪರಿಚಯ ಎಲ್ರಿಗೂ ಇದ್ದೇ ಇರ್ತದೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೂ ಕೂಡ ಪರಿಚಯ ಇರ್ತದೆ.
ಆದರೂ ಕೂಡ ಯಾಕೆ ಈ ಒಂದು ಪ್ರಚಾರಕ್ಕೆ ಮುಂದಾದರು ಅನ್ನುವಂಥ ಒಂದು ಮಾತನ್ನು BJPಯವರು ಕೂಡ ಕೇಳ್ತಾ ಇದ್ದಾರೆ. ಅದರ ಬಗ್ಗೆ ಇನ್ನೊಂದು ಗಮನಾರ್ಹ ವಿಚಾರ ಅಂದರೆ ಸ್ವತಃ ಕಾಂಗ್ರೆಸ್ನ ಹಿರಿಯ ಮುಖಂಡರು, ಕಾಂಗ್ರೆಸ್ನ ಜಿಲ್ಲಾ ಮಟ್ಟದ ಒಬ್ಬ ಹಿರಿಯ ಮುಖಂಡರಾಗಿರುವಂಥ ಮಾಜಿ ಸಚಿವರಾಗಿರುವಂಥ ಕೇಂದ್ರದ ಸಚಿವರಾಗಿದ್ದಂತಹ ಜನಾರ್ದನ ಪೂಜಾರಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಈ ಬಗ್ಗೆ ಒಂದು ಪ್ರಸ್ತಾವನೆ ಮಾಡ್ತಾರೆ. ಏನು ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಅವರು ರಾಜಕೀಯದಲ್ಲಿದ್ದಾರೆ, ಅಲ್ಲಿ ಅವರು ಕೊಡುವಾಗ ಕೂಡ ಅವರ ಕೊಟ್ಟಲ್ಲ, ಅವರನ್ನೇ ನೋಡ್ತಿದ್ದಾರೆ. ಈಗೆಲ್ಲ ಅವರಿಗೆಲ್ಲ ತಲೆಯಲ್ಲಿ ಇರಬೇಕಿತ್ತು. ಹಾಗಾದ್ರೆ ಅವರನ್ನು ಯಾರು ನೋಡಿಲ್ಲ. ಫೋಟೋ ಹಾಕಿದ್ದರ ತಪ್ಪಂತ ಏನಂದ್ರೂ ಹೇಳುದಿಲ್ಲ. ಆದ್ರೆ ಅವರಿಗೆ ತಲೆ ಇದ್ರೆ ಅವರನ್ನು ಯಾರು ನೋಡಲಿಲ್ಲ. ಅದಕ್ಕೋಸ್ಕರ ಅವರು ಫೋಟೋ ಬೇಕು ಅಂತ ಆ ಅರ್ಜೆನ್ಸಿ ಅವರಿಗೆ ಬಂದಿದೆ ಅಂತ ಆಯ್ತು. ಅವರು ಕ್ಷೇತ್ರಕ್ಕೆ ಹೋಗಲಿಲ್ಲ ಅಂತ ಆಯ್ತಲ್ಲ. ಕಾಂಗ್ರೆಸ್ನ ಹಿರಿಯ ಮುತ್ಸದ್ದಿ ಬಿ ಜನಾರ್ದನ ಪೂಜಾರಿ ಅವರು ಕೂಡ ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಏನು ಹೇಳ್ತೀರಿ? ಬಹುಶಃ BJPಯವರಿಗೆ ಒಂದು ಆನೆ ಬಲ ಇಲ್ಲಿ ದೊರಕ್ತಾ ಇದೆ. ಖಂಡಿತ ಇದು ಆನೆ ಬಲಕ್ಕಿಂತ ಹೆಚ್ಚಾಗಿ ನೈತಿಕವಾಗಿ ಒಬ್ಬ ಮನುಷ್ಯನಿಗೆ ಈ ವಿಷಯನ ಒಪ್ಪಿಕೊಳ್ಳಲಿಕ್ಕೆ ಕಷ್ಟ ಆಗ್ತದೆ. ಈ ರೀತಿಯ ರಾಜಕಾರಣ. ನಮ್ಮೊಂದಿಗೆ ನೇರವಾಗಿ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತ ಮೊಯ್ದೀನ್ ಬಾವ ಅವರಿದ್ದಾರೆ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಸರ್. ಪುಸ್ತಕ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ವಿವಾದವನ್ನ ಸೃಷ್ಟಿಸ್ತಾ ಇದೆ, ಏನ್ ಹೇಳ್ತೀರಿ ಸರ್? ನೋಡಿ, ನಾನು ನಿಮ್ಮಲ್ಲಿ ಗೊತ್ತಿರುವಂತ ಬಿಜೆಪಿಯ ಅಧ್ಯಕ್ಷರಿಗೆ ನಾನು ಕೇಳ ಬಯಸ್ತೇನೆ. ಮೊಟ್ಟ ಮೊದಲಾಗಿ ಇವರು ನಾನು ಕೊಟ್ಟಂತಹ ಪುಸ್ತಕದಲ್ಲಿ ಸರ್ಕಾರದ ₹1 ತೆಗೆದುಕೊಂಡಿಲ್ಲ. ನಾನು ಪ್ರತಿಯೊಂದು ನನ್ನ ಕ್ಷೇತ್ರದ ಪ್ರತಿಯೊಂದು ವಿದ್ಯಾಲಯಗಳಿಗೂ, ಅದು ಪ್ರೈವೇಟ್ ಇರ್ಬೋದು ಅಥವಾ ಸರ್ಕಾರಿ ಇರ್ಬೋದು, ಅನುದಾನಿತರು ಎಲ್ಲರಿಗೂ ಕೊಟ್ಟಿದ್ದೇನೆ ನಾನು. ಇದು ಯಾತಕ್ಕೆ ಕೊಟ್ಟಿದ್ದೇನೆ ಅಂತ ಹೇಳಿದ್ರೆ, ಚುನಾವಣೆ ಈಗಲ್ಲ, ಮಕ್ಕಳಿಗೇನು ಓಟ್ ಇಲ್ಲ, ದಯವಿಟ್ಟು ಅವ್ರು ತಿಳ್ಕೊಳ್ಳಿ. ಅವ್ರನ್ನ ಮೊನ್ನೆ ಹಾಕಿದಂತ ಸ್ವಲ್ಪ ಪ್ರಶ್ನೆಗೆ ನಾನು ಉತ್ತರವನ್ನು ಹೇಳ್ತಾ ಇದ್ದೇನೆ. ಒಂದು, ಮಕ್ಕಳಿಗೇನು ಓಟ್ ಹಾಕುವಂತ ಪವರ್ ಇಲ್ಲ, ಮಕ್ಕಳ ಹತ್ರ ಓಟ್ ಕಿಲ್ಲುವಂತ ಪ್ರಮೇಯನೂ ಇಲ್ಲ. ಇವರಿಗೆ ನಾನು ಹೇಳ ಬಯಸ್ತೇನೆ, ನನಗೆ ಫಸ್ಟಿಗೆ ಇವರೊಂದು ಕ್ಲಿಯರೆನ್ಸ್ ಕೊಡಬೇಕು. ಅದೇನಂತ ಹೇಳಿದ್ರೆ, ನನ್ನ ಮಿತ್ರರಾದ YA ನಾರಾಯಣ ಸ್ವಾಮಿ ಅಂತ ಹೇಳಿ ಬಿಜೆಪಿಯ ಒಂದು ಶಾಸಕರು ಮೊನ್ನೆ ಹೆಬ್ಬಾಳ ಕ್ಷೇತ್ರದಲ್ಲಿ ಅವರು ಆಯ್ಕೆಯಾಗಿ ಬಂದಿದ್ದಾರೆ. ಅವರು, ನಾನು ನಿಮ್ಗೆ ನನ್ನ ಕೈಯಲ್ಲಿ 12 ಪುಸ್ತಕಗಳನ್ನು ನಾನು ತೆಗೆದುಕೊಂಡಿದ್ದೇನೆ ಅವರ ಕೈಯಿಂದ. ಅವರು ಇವತ್ತು ಪುಸ್ತಕವನ್ನು ನನಗೆ ಕೊಟ್ಟು ಅದರಲ್ಲಿ ಪ್ರಥಮ ಪೇಜ್ ಅಲ್ಲಿ ಅವರು ಏನ್ ಮಾಡಿದ್ದಾರೆ, ಬಿಜೆಪಿಯ ಚಿಹ್ನೆಯನ್ನು ಮುದ್ರಿಸಿದ್ದಾರೆ. ಅದರ ಕೆಳಗಡೆ ಅವರ ಫೋಟೋ, ಅದರ ಹಿಂದ್ಗಡೆ ನರೇಂದ್ರ ಮೋದಿಜಿ ಅವರು ಒಂದು ಹುಡುಗಿಯೊಂದಿಗೆ ಮಾತನಾಡುವಂತಹ ಫೋಟೋ, ಮತ್ತೆ ಅವರ ಧರ್ಮಪತ್ನಿಯ ಫೋಟೋವನ್ನು ಹಾಕಿ ಸೈಕಲ್ ಅಲ್ಲಿ ಹೋಗುವಂತ ಎಲ್ಲ ಫೋಟೋವನ್ನು ಹಾಕಿದ್ದಾರೆ. ನಾನ್ ಕೇಳ್ತೇನೆ, ಇವರಿಗೆ ಸ್ವಲ್ಪ ಆದ್ರೂ ಒಂದು ಬುದ್ಧಿವಂತಿಕೆ ಇದ್ದಿದ್ರೆ ಇಂತ ಈ ಒಂದು ಕೆಲಸಕ್ಕೆ ಇವರು ಇಳಿತಿದ್ರ? ಫಸ್ಟಿಗೆ ಅವರ ಶಾಸಕರು ಏನಾದ್ರೂ ಮಾಡ್ಲಿಲ್ಲಿದ್ರೆ ಇವ್ರೇನಾದ್ರೂ ಕೇಳುವಂತಹದ್ದೊಂದು. ನಾನು ಕೊಟ್ಟಂತಹ ಪುಸ್ತಕದಲ್ಲಿ ಎಲ್ಲೂನು ನಮ್ಮ ಪಕ್ಷದ ಚಿಹ್ನೆ ಇಲ್ಲ, ಓಟನ್ನು ಕೇಳಲಿಲ್ಲ, ಮತ್ತು ಅದರಲ್ಲಿ ನಾನು ನನ್ನ ರಾಷ್ಟ್ರೀಯ ನಾಯಕರ ಫೋಟೋವನ್ನು ಹಾಕಿಲ್ಲ ಅಂತ ಹೇಳುವಂತಹದ್ದನ್ನು ಅವರಿಗೆ, ಅವರ ಮನೆಗೆ ನಾನು ನಾಳೆ ನನ್ನ ಪುಸ್ತಕವನ್ನು ನಮ್ಮ ಯೂತ್ ಕಾಂಗ್ರೆಸ್ ನಾಯಕರು ತಂದು ಕೊಡ್ತಾರೆ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ನಾನು ಅವ್ರ ಇನ್ನೊಂದು ಪ್ರಶ್ನೆ ಕೇಳ್ತೇನೆ. ಮೊನ್ನೆ ಆ ಸಭೆಯಲ್ಲಿ ಹೇಳಿದ್ದಾರೆ ಅವರು, 3 ಯಡಿಯೂರಪ್ಪನವರು ತಂದಂತಹ ದುಡ್ಡನ್ನು ಸುರತ್ಕಲ್ನ ರಸ್ತೆಗೆ ಅಗಲ ಮಾಡ್ಲಿಕ್ಕೆ ಹಾಕಿದ್ದಾರೆ ಅಂತ ಹೇಳುವಂತಹ ನೀಚತನ ಬುದ್ಧಿಯನ್ನು ಅವರು ಪ್ರದರ್ಶಿಸಿದ್ದಾರೆ. ನಾನು ಅವರಿಗೆ ಬಹಿರಂಗ ಸವಾಲನ್ನು ಹಾಕ್ತಿದ್ದೇನೆ. ನೀವು ನನ್ನೊಂದಿಗೆ ಪ್ರತಿಯೊಂದು ಅಭಿವೃದ್ಧಿ ಕೆಲಸ ಮೊಯ್ದೀನ್ ಬಾವ ಮಾಡಿಲ್ಲ ಅಂತ ಹೇಳ್ತಾರೆ. ಯಡಿಯೂರಪ್ಪನವರು ಹೋದ ಮೇಲೆ 2 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಆಗಲೂ ನಿಮ್ಮ ಮಾಜಿ ಮಂತ್ರಿಗಳು, ನಿಮ್ಮ ಶಾಸಕರಿದ್ರು ಆ ಕ್ಷೇತ್ರದಲ್ಲಿ. ಯಾರಾದ್ರೂ ಅವರಿಗೆ ಅಡ್ಡಿಪಡಿಸಿದ್ರ ಏನಾದ್ರೂ ಡೆವಲಪ್ಮೆಂಟ್ ಮಾಡ್ಲಿಕ್ಕೆ? ಇವತ್ತು 45 ವರ್ಷಗಳಿಂದ ಇದ್ದಂತ ಬಿಸಿ ಅಂಗಡಿಗಳನ್ನು ನಿರ್ಮೂಲನೆ ಮಾಡಿ ಅತ್ಯುತ್ತಮವಾದ ರಸ್ತೆಗೆ ತಲುಪಾಗುವಂತಹ ಸಂದರ್ಭದಲ್ಲಿ ಇವರ ಪಕ್ಷದ ನಾಯಕರು ಬಂದು ಅಡ್ಡ ನಿಂತು ಅದನ್ನು ಮಾಡಬಾರ್ದು ಅಂತ ಹೇಳುವಂತ ಒಂದು ಒತ್ತಡ ಹಾಕಿದ್ರು. ಅದೇ ತರ ಮಾರ್ಕೆಟ್ ಅನ್ನು ಮಾಡುವಂತಹ ಸಂದರ್ಭದಲ್ಲಿ ಆ ಮಾರ್ಕೆಟ್ ನ ಜಾಗ ಸ್ಥಳ ಇವತ್ತು ಅದು ಇವ್ರು ಬೇಕಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಗೋಮಾಲ ಜಾಗ ಅಂತ ಹೇಳುವಂತಹ ಸ್ಥಳ ಅಂತ ಹೇಳಿ ಕೋರ್ಟ್ಗೆ ಹೋದ್ರು, ಕೋರ್ಟ್ ಅಲ್ಲಿ ಫೈಲ್ ಆದ್ರು. ಇವತ್ತು 50 ಕೋಟಿ ರೂಪಾಯಿ 9 ಮಹಾನಗರ ಪಾಲಿಕೆಯನ್ನು ಇದುವರೆಗೆ ಬರೆದಂತ ಅನುದಾನವನ್ನು ನಾನು ನನ್ನ
ಸುರತ್ಕಲ್ ಮಾರುಕಟ್ಟೆಗೆ ನಾನು ಸುರತ್ಕಲ್ನವನಾಗಿದ್ದು ಅದರ ಅಭಿವೃದ್ಧಿಯನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಯಾವುದೇ ರೀತಿಯ ನೈತಿಕ ಹಕ್ಕಿಲ್ಲ ನನ್ನೊಂದಿಗೆ ಕುಂದಾಪುರದಿಂದ ಬಂದು ನನ್ನನ್ನು ಇವರು ಅವಹೇಳನ ಮಾಡ್ಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಅಂತ ಹೇಳುತ್ತಾ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಪುಸ್ತಕವನ್ನು ನಾನು ಬರುವ ವರ್ಷ ಡಬಲ್ ಆಗಿ ವಿತರಣೆ ಮಾಡ್ತೇನೆ. ಬರುವ ವರ್ಷ ನಾನು ಕೊಡೆಯನ್ನು ವಿತರಣೆ ಮಾಡ್ತೇನೆ. ಅದರಲ್ಲಿ ನನ್ನ ದುಡ್ಡಿನಿಂದ ನಾನು ದುಡ್ಡು ಹಾಕ್ತಾ ಇದ್ದೇನೆ. ಸರ್ಕಾರದಿಂದ 1 ರೂಪಾಯಿ ಆದ್ರೂ ನಾನು ತೆಗೆದಿದ್ರೆ ನನಗೆ ಎಂತ ಶಿಕ್ಷೆ ಕೊಟ್ಟರು ನಾನು ಅನುಭವಿಸಲಿಕ್ಕೆ ತಯಾರಿದ್ದೇನೆ. ದಯವಿಟ್ಟು ಅವರು ಅರ್ಥ ಮಾಡ್ಕೊಳ್ಬೇಕು. ಪಾಲೆಮಾರ್ ಅವರು ಕೊಟ್ಟಿದ್ರು ಅಂತ ಹೇಳಿ ಇವರ ಪಕ್ಷದ ಒಂದು ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಇವತ್ತು ನನಗೆ ಹೇಳ್ತಾರೆ ಅದು ಅವ್ರು ಮಾಡಿದ್ದು ತಪ್ಪು. 2004ರಲ್ಲೂ ಸಮೇತ ಕೃಷ್ಣ ಪಾಲೆಮಾರ್ ಅವರು ಅವರ ಫೋಟೋವನ್ನು ಹಾಕಿ ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ಹಂಚಿದ್ದಾರೆ ಅಂತ ಹೇಳುವಂತ ಮಾತನ್ನು ಹೇಳ್ತಾ ಇದ್ದಾರೆ. ಆನಂದ್ ಸಿಂಗ್ ಅಂತೇಳಿ ಬಳ್ಳಾರಿಯಲ್ಲಿ ಇನ್ನೊಬ್ರು ಹೊಸಪೇಟೆಯಲ್ಲಿ ಇನ್ನೊಬ್ರು ಶಾಸಕರಿದ್ದಾರೆ ಅವರದ್ದು, ಅವರು ಸಮೇತ ಪುಸ್ತಕದಲ್ಲಿ ಫೋಟೋವನ್ನು ಹಾಕಿ ಹಂಚಿದ್ದಾರೆ. ನಾವು ಮಾಡಿದ್ರೆ ಮಾತ್ರ ಅದು ಅಕ್ಷತಾ ಅಪರಾಧ, ಇವ್ರು ಮಾಡಿದ್ರೆ ಎಲ್ಲ ಸರಿ ಪುಣ್ಯ. ಸರ್, ಇದೇ ಪ್ರಶ್ನೆನ ನಾನು ಅವರಿಗೆ ಕೇಳಿದೆ ಆರಂಭದಲ್ಲಿ, ಇದೀಗ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ, ಅದಕ್ಕೆ ಉತ್ತರವನ್ನು ಘೋಷಣೆ ಕೊಡ್ತಾರೆ. ಒಂದ್ಸತಿ ಹೇಳಿದ್ದೇನೆ, ಪುನಃ ಇದು ಭಾಷಣ ಮಾಡೋ ಸ್ಪರ್ಧೆ ಅಲ್ಲ, ಯಾರೇ ಮಾಡ್ಲಿ ತಪ್ಪು. ನಾ ಮಾಡಿದ ತಪ್ಪನ್ನ ಮತ್ತೊಬ್ಬ ತೋರಿಸಿ ಸಮರ್ಥನೆ ಮಾಡಿಕೊಳ್ಳುವುದಲ್ಲ. ನಾ ಮಾಡಿದ ತಪ್ಪಿದ್ರೆ ಅವಸ ಮಾಡಿದ್ದಾನೆ ತಪ್ಪಂತಲ್ಲ ವಿಷಯ. ನಿಮ್ಮ ಮನೆಗೆ ಮಾಡಿದ ತಪ್ಪು ನನ್ನ ಹತ್ರ ಉಂಟು, ಬುಕ್ ಉಂಟು, ನನ್ನ ಹತ್ರ ಬುಕ್ ಉಂಟು, ಚಿಂತೆ ಇಲ್ಲ. ನಾನು ರಾಜಕೀಯ ಮಾಡಿಲ್ಲ, ರಾಜಕೀಯ ಮಾಡಿದ್ರೆ ಚಿಂತೆ ಇಲ್ಲ, ರಾಜಕೀಯ ಮಾಡಿದ್ರೆ ಚಿಂತೆ ಇಲ್ಲ. ನಾನು ಹೇಳುದು ಇಷ್ಟೇ, ನಾನು ಹೇಳುದು ಗೊತ್ತಾಯ್ತಲ್ಲ, ಮತ್ತೊಬ್ಬರು ಮಾಡಿದರೆ ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಹೇಗೆ ಅರ್ಥ? ದಯವಿಟ್ಟು ನಿಮಗೆ ಈ ಕೌನ್ಸಿಲ್ನ ಸದಸ್ಯತ್ವ ಸಿಕ್ಕಿದ್ರೆ ನಮ್ಮ ಪಕ್ಷದ ಮೂಲಕ ಸಿಕ್ಕಿದಂತ ನೆನಪಿರ್ಲಿ, ಗುರುತರ ಜವಾಬ್ದಾರಿ ಇರ್ಲಿ. ಕೌನ್ಸಿಲ್ನ ಒಂದು ಜವಾಬ್ದಾರಿ ಸಿಕ್ಕಿದ್ದು ಕಾಂಗ್ರೆಸ್ ಪಕ್ಷದ ಮುಖಾಂತರ. ಕಾಂಗ್ರೆಸ್ನ ಜನ ನನ್ನ ಎದುರು ಇಲೆಕ್ಷನ್ ನಿಂತಿದ್ರು. ಇವರ ಮಿನಿಸ್ಟರ್ ಗಿರಿಜಾ ವ್ಯಾಸ್ ಅವರ ಮಗ ನನ್ನ ಎದುರು ಇಲೆಕ್ಷನ್ ನಿಂತಿದ್ದ. ಇಲೆಕ್ಷನ್ ನಿಲ್ಲಿಕ್ಕೆ ಆಗ್ಲಿಲ್ಲ, ಸೋಲ್ಸಿದ್ದೇನೆ. ನಾನು ಯಾವುದೇ ನಾಮಿನೇಷನ್ ಬಂದದ್ದಲ್ಲ, ಇಲೆಕ್ಷನ್ ಬಂದಿದ್ದು. ಗೊತ್ತಿತ್ತು ಮಾತಾಡಿ ಸರ್, ಗೊತ್ತಿತ್ತು ಮಾತಾಡಿ, ಸುಮ್ಮನೆ ನಾಮಿನೇಷನ್ ಅಲ್ಲ, ನಾನ್ ನಾಮಿನೇಷನ್ ಅಲ್ಲಿ ಬಂದಿದ್ದಲ್ಲ. ಸುಮ್ಮನೆ ನೀವು ಗೊತ್ತಿಲ್ಲದ ವಿಷಯ ಬಗ್ಗೆ ಮಾತಾಡಬೇಡಿ. ದೇವಸ್ಥಾನಗಳಿಗೆ ನಾನು ದೇವಸ್ಥಾನಗಳಿಗೆ ಕೊಟ್ಟದ್ದಂತ ನಿಮ್ಮ 8 ವರ್ಷದ ಇತಿಹಾಸದಲ್ಲಿ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇವತ್ತು ದೇವಸ್ಥಾನದ ಬಗ್ಗೆ ಮಾತಾಡ್ಬೇಕಿಲ್ಲ, ಭಾಷಣ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತೀರಾ? ನಾನು ಹೇಳ್ತೇನಲ್ಲ ಅನುದಾನ ರೆಡಿ. ನಾಳೆ ನೀವು ಒಂದು ವೇದಿಕೆ ರೆಡಿ ಮಾಡಿ, ಐ ವಿಲ್ ಕಮ್ ಪಬ್ಲಿಕ್ ಬಹಿರಂಗ ಚರ್ಚೆ ಮಾಡಿ. ಸರಿ, ಪ್ರಶ್ನೆಗಳಿಗೆ ಉತ್ತರವನ್ನು ಅವರ ಹತ್ರ ಕೇಳ್ತೇನೆ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಮತ್ತೊಮ್ಮೆ. ಹೇಳಿ ಸರ್, ದೇವಸ್ಥಾನಕ್ಕೆ ಅವರು ಕೊಟ್ಟಷ್ಟು ಅನುದಾನವನ್ನ ಬಿಜೆಪಿ ಕೊಡ್ಲೇ ಸುಮ್ಮನೆ ಅವರು ಕೊಟ್ಟ ಎಂಡೋಮೆಂಟ್ ಅಲ್ಲಿ ಫಂಡ್ ಎಷ್ಟುಂಟು? ಎಂಡೋಮೆಂಟ್ ಅಲ್ಲಿ ನಮ್ಮ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ಎಂಡೋಮೆಂಟ್ ಮಿನಿಸ್ಟರ್ ಆಗಿದ್ದಾಗ 250 ಕೋಟಿ ವರ್ಷಕ್ಕೆ 250 ಕೋಟಿ ಫಂಡ್ ಇತ್ತು. ಈಗ ಎಂಡೋಮೆಂಟ್ ಅಲ್ಲಿ ಈಗ ಹೋಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸರ್ಕಾರದಲ್ಲಿ ನೋಡ್ಲಿ 50 ಕೋಟಿ ಫಂಡ್ ಉಂಟು. ಅದರಲ್ಲಿ 20 ಕೋಟಿಯನ್ನ ಈಗಿರುವ ಎಂಡೋಮೆಂಟ್ ಮಿನಿಸ್ಟರ್ ಅವರ ಜಿಲ್ಲೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಉಳಿದದ್ದು 30 ಕೋಟಿ ಇಡೀ ಕರ್ನಾಟಕ ಸರ್ಕಾರಕ್ಕೆ. ನಮ್ಮಲ್ಲಿರುವ 250 ಕೋಟಿ ಇತ್ತು ಇಡೀ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಅದರಲ್ಲಿ 5 ಕೋಟಿ ಅಂದಾಜಲ್ಲಿ 5 ಕೋಟಿ ಹತ್ರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಳಿದಿತ್ತು. ಉಡುಪಿಯಲ್ಲಿ ಬಹುಶಃ 7 ರಿಂದ 11 ಕೋಟಿ ಉಳಿದಿರಬೇಕು. ನನಗಿದು MLC ಕೋಟಾ ಶ್ರೀನಿವಾಸ ಪೂಜೆ ಅವರೇ ಹೇಳಿದ್ದು. ಅದೇ ದುಡ್ಡನ್ನು ಕೊಡ್ತಾ ಇದ್ದಾರೆ, ಕೊಡ್ಲಿ, ಯಾರ ದುಡ್ಡಾದ್ರೂ ಕೊಡ್ಲಿ. ಅದು ಅವ್ರದ್ದು ಭಾವನವರ ದುಡ್ಡಲ್ಲ, ನನ್ನ ದುಡ್ಡು ಸಹ ಅಲ್ಲ. ಸರ್ಕಾರದ ದುಡ್ಡು ಜನರ ದುಡ್ಡು, ಸರ್ಕಾರದ ದುಡ್ಡು ಜನರ ದುಡ್ಡು. ಈಗ ಹೇಳಿದಲ್ಲ ದೇವಸ್ಥಾನಕ್ಕೆ ಕೊಟ್ಟಿದ್ದೇನಂತ, ತೊಂದ್ರೆ ಇಲ್ಲ, ಭಾರಿ ಸ್ವಾಗತ ಮಾಡ್ತಾನೆ ದೇವಸ್ಥಾನಕ್ಕೆ ಕೊಟ್ಟಿದ್ದಾನಂತ. ನಾನೊಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮದಲ್ಲಿ ಇದ್ದೆ ಒಟ್ಟಿಗೆ. ದೇವಸ್ಥಾನದಲ್ಲಿ ಇವರು ಸಹ ಕೊಟ್ರು, ದೇವಸ್ಥಾನದಲ್ಲಿ ಇವ್ರು ದುಡ್ಡು ಕೊಟ್ರು. ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಕೈಯಲ್ಲಿ ಬುಕ್ ಮತ್ತೆ ಬಹುಶಃ ಶಾಸಕರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಂಗೆ ಅವರಿಗೆ ಚೆಕ್ ಕೊಟ್ಟಂತ ವಿಷಯ ಹೇಳ್ತಾ ಇದ್ದಾರೆ, ದಯವಿಟ್ಟು ಅವರ ಗಮನಕ್ಕೆ. ಆ ಚೆಕ್ ಕೊಟ್ಟಂತ ಒಂದು ಕಾರ್ಯಕ್ರಮದಲ್ಲಿ ಇವರಿದ್ರು, ಯಾವುದೇ ಶಾಸಕ ಇವತ್ತು ಮಾಡಿಲ್ಲ. ನಾನು ಇವತ್ತು ಆ ಚೆಕ್ ಅನ್ನು ಕೊಟ್ಟ ಮೇಲೆ 3 ತಿಂಗಳ ಡೇಟ್ ಹಾಕಿ ಕೊಟ್ಟಿದ್ದೇನೆ. ಅವರಿಗೆ ಹೇಳಿದ್ದೇನೆ, ನಾನು ವಾಗ್ದಾನ ಮಾಡಿದ್ದೇನೆ, 3 ತಿಂಗಳ ಒಳಗಾಗಿ ಎಂಡೋಮೆಂಟ್ ಇಂದ ದುಡ್ಡು ತರಲಿಕ್ಕೆ ನನ್ನಿಂದ ಆಗದಿದ್ರೆ ಈ ಚೆಕ್ ಅನ್ನು ಪಾಸ್ ಮಾಡ್ತೇನೆ. ಅದಕ್ಕೆ ನಾನು ಪ್ರತ್ಯೇಕವಾಗಿ ನಡೆದುಕೊಂಡು ನನ್ನ ಶಾಸಕರ ಅನುದಾನದಿಂದ ಅವರಿಗೆ 5 ಲಕ್ಷ ರೂಪಾಯಿ ಅನುದಾನವನ್ನು ಕೊಡಿಸಿದ್ದೇನೆ. ಅದರ ಕಾಗದವನ್ನು ಅವ್ರು ನೋಡ್ಲಿ. ಸುಮ್ಮನೆ ಚೆಕ್ ಕೊಟ್ಟಿದ್ದಾನೆ, ಅದು ಕೊಟ್ಟಿದ್ದಾನೆ ಅಂತ ಹೇಳಿ ನಿಮ್ಗೆ ಆ ಧೈರ್ಯನೇ ಇಲ್ಲಲ್ಲ ಚೆಕ್ ಕೊಡುವಂತಹದ್ದು. ನಾನಾದ್ರೂ ಕೊಟ್ಟು ಅವರಿಗೆ 5 ಲಕ್ಷ ಕೊಟ್ಟಿದ್ರೆ ನೀವು ಆ ದೇವಸ್ಥಾನದ ತಾರಾಳ ಧೂಮಬತ್ತಿ ದೇವಸ್ಥಾನದ ಅಧ್ಯಕ್ಷರು ಮತ್ತು ಕಾರ್ಯಕಾರಿ ಸಮಿತಿಯವರನ್ನು ಕರ್ಕೊಂಡ್ಬಂದು DC ಆಫೀಸ್ನಲ್ಲಿ ವಿಚಾರಿಸಿ ಇಟ್ಟದ್ದು ಹೌದಾ ಅಂತ ಕೇಳಿ, ಅದನ್ನ ಕೇಳ್ಕೊಂಡು ಮಾತಾಡಿ. ಸ್ವಾಗತ, ಚೆಕ್ ಕೊಟ್ರಲ್ಲ, ಸ್ವಾಗತ, ಒಳ್ಳೇದು, ಭಾರಿ ಒಳ್ಳೆ ಕೆಲಸ. ಚೆಕ್ ಕೊಟ್ಟಿದ್ರಲ್ಲ, ನಾನು ಹೇಳಿದ್ದೇನು ಎಂಡೋಮೆಂಟ್ ಅಲ್ಲಿ ಇವರ ಫಂಡ್ ಎಷ್ಟು ಉಂಟಂತ ಉತ್ತರ ಕೊಡ್ಲಿ ಅಲ್ಲ.
ಎಂಡೋಮೆಂಟ್ ಅಲ್ಲಿ ಫಂಡ್ ಎಷ್ಟುಂಟು? 50 ಕೋಟಿ ಇರೋದು, ಅದರಲ್ಲಿ 30 ಕೋಟಿ 20 ಕೋಟಿ ತಗೊಂಡು ಹೋಗಿದ್ದಾರೆ. ಒಂದು ಭಾರಿ ಸ್ವಾಗತ ಸರ್, ಒಳ್ಳೆ ಕೆಲಸ ಮಾಡ್ಬೇಕು ಎಲ್ಲರೂ ಸಹ, ಭಾರಿ ಸ್ವಾಗತ. ಆದ್ರೆ ಒಂದು ಕಾರ್ಯಕ್ರಮದಲ್ಲಿ ಉಳಿದ ಎಲ್ಲ ದೇವಸ್ಥಾನದ ಮುಖ್ಯಸ್ಥರನ್ನ ಕರೆದು ಅಲ್ಲಿ ಅವರಿಗೆ ಚೆಕ್ ಅನ್ನ ನೀವು ಪಬ್ಲಿಕ್ ಅಲ್ಲಿ ಮಾಡಿದ್ರು, ಚೆಕ್ ಅನ್ನ ವಿತರಣೆ ಮಾಡಿದ್ರು, ಚೆಕ್ ಅನ್ನ ವಿತರಣೆ ಮಾಡಿದ್ರು. ರಾಜ್ಯದ ವಿಷಯ ನನಗೆ ಅಗತ್ಯ, ನಾನು ನನ್ನ ಕ್ಷೇತ್ರದ ಬಗ್ಗೆ ಮಾತ್ರ ನಾನು ಗಮನ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಸರಿ, ನನ್ನೊಂದಿಗೆ ಬಹಿರಂಗ ಚರ್ಚೆಗೆ ಬನ್ನಿ. ಬಹಿರಂಗ ಚರ್ಚೆಗೆ ಬಹಿರಂಗ ಅಂತರಂಗ ಎಲ್ಲ ಮಾಡುವ ಚರ್ಚೆ. ಈ ವಿಷಯ ಗೊತ್ತಾಯ್ತಲ್ಲ ಈಗ. ನನಗೂ ಗೊತ್ತಾಗಿದೆ. ನಾನು ಹೇಳುದು ಎಂಡೋಮೆಂಟ್ ಫಂಡ್ ಎಷ್ಟು ಉಂಟಂತ ಕರ್ನಾಟಕ ರಾಜ್ಯ ಸರ್ಕಾರ. ಬಿಜೆಪಿ ಸರ್ಕಾರ ಇದ್ದಾಗ 250 ಕೋಟಿ ಇದ್ದಂತಹ ಮುಜರಾಯಿ ಇಲಾಖೆ ಅನುದಾನ ಇದೀಗ ಕೇವಲ 50 ಕೋಟಿಗೆ ಇಳಿಸಿದ್ದಾರೆ ಅನ್ನೋದ ಮಾತನ್ನ ಹೇಳ್ತಾ ಇದ್ದಾರೆ ಶಾಸಕರೇ. ನೋಡಿ, ನಾನು ಅವ್ರ ಹತ್ರ ಮಾನ್ಯ ಭರತ್ ಅವರ ಹತ್ರ ಒಂದು ವಿಷಯವನ್ನು ಹೇಳ್ತೇನೆ. ನಾನು ರಾಜ್ಯದ ವಿಷಯದಲ್ಲಿ ಮಾತನಾಡುದಿಲ್ಲ, ಅವ್ರ ರಾಜ್ಯದ ನಾಯಕರ ಹತ್ರ ಹೋಗಿ ಮಾತನಾಡಲಿ ಅದನ್ನು. ನಾನು ನನ್ನ ಕ್ಷೇತ್ರದ ಬಗ್ಗೆ 50 ಕೋಟಿ ಕ್ಷೇತ್ರಕ್ಕೆ ತಂದಿದ್ದೇನೆ. ನನ್ನ ಕ್ಷೇತ್ರಕ್ಕೆ ನಾನು ದೀಪ ಹಚ್ಚೋದು. ಸರಿ, ನಂತರ ರಾಜ್ಯದ ಹಾಗಾದ್ರೆ ನೀವು ಪುಸ್ತಕದ ವಿಷಯ ಬಂದಾಗ ಕ್ಷೇತ್ರದ ವಿಷಯ ಮಾತ್ರ ಮಾತಾಡಿ. ಅಲ್ಲಿ MLA ಕೊಟ್ಟರು ಅಲ್ಲ, ನಿಮ್ಮ ಶಾಸಕರು. ನಾನು ನಿಮ್ಮ ಹತ್ರ ಒಂದೇ ಪ್ರಶ್ನೆ ಸ್ವಾಮಿ, ನಿಮ್ಮ ಪಕ್ಷದ ಶಾಸಕರು, ನಾನು ನಾರಾಯಣ ಸ್ವಾಮಿ ನಿಮ್ಮ ಮನೆಗೆ ನಾಳೆ ಪುಸ್ತಕ ನನ್ನ ಕೈಯಲ್ಲಿದೆ, 12 ಪುಸ್ತಕಗಳಿದ್ದಾವೆ. ನಾನು ತರಿಸಿದ್ದೇನೆ. ನಾನು ಪುನಃ ಹೇಳ್ತಾ ಇದ್ದೇನಲ್ಲ, ನಾನು ಅವರನ್ನ ಸಮರ್ಥಿಸಿಕೊಳ್ತಾ ಇಲ್ಲ. ಈ ಕೆಲಸ ಯಾರೇ ಮಾಡ್ಲಿ ತಪ್ಪಂತ ಹೇಳ್ತಾ ಇದ್ದೇನಲ್ಲ. ನಿಮ್ಗೆ ಅರ್ಥ ಆಗ್ಬೇಕು ಒಂದು ವಿಷಯ, ಇದನ್ನ ಯಾರೇ ಮಾಡ್ಲಿ ವೈಯಕ್ತಿಕವಾಗಿ ನಾನು ಅದನ್ನು ಖಂಡಿಸ್ತೇನೆ. ಖಂಡಿತ ಅದನ್ನು ಯಾರೇ ಮಾಡ್ಲಿ, ಅವ್ರು ಮಾಡಿದ ತಪ್ಪನ್ನು ಅವರ ವಿರುದ್ಧ ಮಾಡಿ, ನಿಮ್ಮ ಪಕ್ಷದವರ ವಿರುದ್ಧ ಫಸ್ಟಿಗೆ ಪ್ರತಿಭಟನೆ ಮಾಡಿ, ನಂತರ ನನಗೆ ಬುದ್ಧಿ ಕಲಿಸಿ. ನಿಮ್ಮ ಮನೆಗೆ ಸುರುವಿಗೆ ನಿಮ್ಮ ಮನೆಯ ನಿಮ್ಮದ ಅನ್ನದ ಬಟ್ಟಲನ್ನು ತೂತನ್ನು ಸರಿ ಬಂದ್ ಮಾಡಿ ಇನ್ನೊಬ್ಬರ ಕೈಗೆ ಬನ್ನಿ. ಕ್ಷೇತ್ರದ ಬಗ್ಗೆ ಮಾತಾಡ್ತೀರಂತ, ಕ್ಷೇತ್ರದ ಬಗ್ಗೆ ಹಲೋ ಕೇಳಿಸ್ತಾ ಇದೆ, ಹೇಳಿ ಹೇಳಿ. ಇದು ನೋಡಿ, ನಾನು ಅವ್ರ ಹತ್ರ ಕೇಳ್ತೇನೆ, ಸುರುವಿಗೆ ಅವರ ಗುಡಿಸಲನ್ನು ಸರಿ ಮಾಡ್ಕೊಳ್ಳಿ, ಅವರ ಒಳಗೆ ಮಳೆ ನೀರು ಒಳಗೆ ಬೀಳುವುದನ್ನು ಸರಿ ಮಾಡಿದ ಮೇಲೆ ಇನ್ನೊಬ್ಬರದನ್ನು ನೋಡ್ಲಿ. ಅವ್ರಿಗೆ ಅಷ್ಟು ಜ್ಞಾನ ಇದ್ರೆ ಅದನ್ನು ಮಾಡಲಿಕ್ಕೆ ಅವರ ಶಾಸಕರ ವಿರುದ್ಧ ಅವರು ಬಹಿರಂಗ ಹೋರಾಟಕ್ಕೆ ಇಳಿ. ಅವರ ಬೆಂಗಳೂರಿಗೆ ಬಂದು ಹೆಬ್ಬಾಳ ಕ್ಷೇತ್ರದಲ್ಲಿ ಸ್ವಾಮಿ ನೀವು ಒಬ್ಬನೇ ಕೂತ್ಕೊಂಡು ಅಲ್ಲಿ ನನ್ನನ್ನು ಬಗಲಿಕ್ಕೆ ಬಿಡಿ, ನಾನು ನಿಮ್ಮ ಮನೆಗೆ ಬರ್ತೇನೆ. ಅಪೋಸಿಷನ್ ಪಾರ್ಟಿ ಆಯ್ತು, ಜನಾರ್ದನ್ ಪೂಜಾರಿ ಅವರು ಹೇಳಿದ್ರಲ್ಲ, ಅದ್ರ ಬಗ್ಗೆ ಜನಾರ್ದನ್ ಪೂಜಾರಿ ಅವರು ಇವತ್ತು ಅದನ್ನು ಪ್ರಶಂಸಿದ್ರು. ರಂಗನಾಥ್ ಅಂತ ಹೇಳುವಂತ ಒಂದು ಅತ್ಯುತ್ತಮವಾದ ಟಿವಿ ವಿಮರ್ಶಕ, ನನಗೆ ಬಹಳ ಹೊಗಳಿಕೆ ಎಂದು ಹೇಳಿದ್ರು. ನಾನು ಸರ್ಕಾರಿ ₹1 ಸರ್ಕಾರಿ ದುಡ್ಡನ್ನು ಅದಕ್ಕೆ ಹಾಕಿದ್ರೆ ಅದಕ್ಕೆ ನೇನು ಶಿಕ್ಷೆ ಬೇಕಾದ್ರೆ ಕೊಡ್ಲಿ, ಬಟ್ ನಾನು ಪ್ರೈವೇಟ್ ಸರ್ಕಾರಿ ದುಡ್ಡನ್ನು ಉಪಯೋಗಿಸ್ತೀರಂತ ಯಾರು ಹೇಳಿಲ್ಲ. ಸ್ವಾಗತ ಮಾಡ್ತೇವೆ. ನನ್ನ ದುಡ್ಡಿನ ಸ್ವಾಮಿ ನಾನು ನಿಮಗೆ ನೋಡ್ತೇನೆ, ನಿಮ್ಮ ಫೋಟೋ ಹಾಕ್ಬೇಕಾ ಅದರಲ್ಲಿ ಹೇಳಿ, ನಿಮ್ಮ ಫೋಟೋವನ್ನು ಹಾಕ್ಬೇಕಾ ಹೇಳಿ. ಕೃಷ್ಣ ಪಾಲೆಮಾರ್ ಅವರು ಸಹ ಕೊಟ್ಟಿದ್ದಾರೆ ಇದೇ ರೀತಿ ಪುಸ್ತಕವನ್ನ. ಪಾಲೆಮಾರ್ ಅವರು ಫೋಟೋ ಹಾಕಿದ್ದಾರೆ, ಅದನ್ನು ನೋಡ್ಕೊಳ್ಳಿ. 2004 ಪುಸ್ತಕಕ್ಕೆ ಬೈಂಡ್ ಹಾಕ್ಬೇಡಿ, ಪುಸ್ತಕವನ್ನು ತಂದು ಕೊಡಬೇಕು. ಪುಸ್ತಕ ಕೊಡುವಂತ ನಾನು 15 ವರ್ಷದಿಂದ ಕೊಡ್ತಾ ಇದ್ದೇನೆ, ಜಾಸ್ತಿ ಮಾಡ್ತಾ ಬರ್ತಾ ಇದ್ದೇನೆ, ವರ್ಷ ಜಾಸ್ತಿ ಮಾಡ್ತಾ ಬರ್ತಾ ಇದ್ದೇನೆ. ನಿಮಗೆ ಪಾಲೆಮಾರ್ ಅವರ ಫೋಟೋ ಹಾಕಿದ್ದನ್ನು ಕೊಡ್ತೇನೆ. ಈ ವಿಷಯ ಹೇಳಿ, ನೀವು ನಾನು ಹೇಳೋದು ಕೇಳಿ ಸ್ವಾಮಿ, ನಾನು ಇಷ್ಟೇ ಕೇಳುದು. ಭರತ್ ಶೆಟ್ಟಿ, ಯು ಆರ್ ಮೈ ಫ್ರೆಂಡ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮನೆಯ ನಿಮ್ಮ ಅಂಗಳವನ್ನು ಸರಿ ಮಾಡಿ ಇನ್ನೊಬ್ಬರ ಅಂಗಳಕ್ಕೆ ಕಣ್ಣು ಹಾಕುವುದಕ್ಕೆ ಅದನ್ನು ಮಾಡಿದ ಮೇಲೆ ನೀವು ನಿಮ್ಮವರಿಗೆ ಬುದ್ಧಿ ಕಲಿತ ಮೇಲೆ ನನಗೆ ಬುದ್ಧಿ ಹೇಳಲಿಕ್ಕೆ ಬನ್ನಿ, ಆಯ್ತಾ? ನೀವು ಮಾಡಿದಲ್ಲ, ನಿಮ್ಮವರು ಮಾಡಿದ್ದಾರೆ. ಫೋಟೋ ಹಾಕಿದ್ದಲ್ಲ, ತಾವರೇ ಚಿತ್ರವನ್ನೇ ಪ್ರಥಮ ಪೇಜಲ್ಲಿ ಹಾಕಿದ್ದಾರೆ, ಅದು ರಾಜಕೀಯ. ಹಿಂದುಗಡೆ ನರೇಂದ್ರ ಭಾಯಿ ಮೋದಿ ಅವರ ಫೋಟೋವನ್ನು ಹಾಕಿದ್ದಾರೆ, ಅದು ರಾಜಕೀಯ. ಇದನ್ನು ಅರ್ಥ ಮಾಡ್ಕೊಳ್ಳಿ. ಹೇಳಿ, ನಾನೇನು ರಾಷ್ಟ್ರೀಯ ನಾಯಕರ ಫೋಟೋ ಬಿಜೆಪಿ ಅವರು ಮಾಡ್ಲಿ, ಕಾಂಗ್ರೆಸ್ ಅವರು ಮಾಡ್ಲಿ, ಜೆಡಿಎಸ್ ಅಲ್ಲ, ಅದಕ್ಕೆ ನೀವು ಬಿಜೆಪಿ ಪಾರ್ಟಿ ಅಧ್ಯಕ್ಷರಲ್ವಾ? ಅದನ್ನು ಗುರುತರ ಜವಾಬ್ದಾರಿ ಅದನ್ನು ಸುರಿಗೆ ನಿಲ್ಲಿಸಿ, ನಂತರ ನೀವು ಪ್ರತಿಭಟನೆ ಮಾಡಿ ಅವರನ್ನು ನಿಲ್ಲಿಸಿ. MLA ಅವರೇ, ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ಮಾತಾಡ್ತೀನಿ ಸರ್. ನನ್ನ ಪುಸ್ತಕದಲ್ಲಿ ಎಂದಿಗೂ ನಾನು ರಾಜಕೀಯ ಮಾಡಿಲ್ಲ. ಇವತ್ತು ಪವಿತ್ರ ರಂಜಾನ್ ದಿವಸ ನಾನು ಹೇಳ್ತಾ ಇದ್ದೇನೆ, ಇದರಲ್ಲಿ ಯಾವುದೇ ಹುಡುಗರ ಹತ್ರ ನೀವು ಓಟು ಹಾಕಿ ಅಂತೇಳಿ ಕೇಳಲಿಲ್ಲ. ನಾನು
ಅಲ್ಲಿ ಟೀಚರ್ ಹತ್ರನೇ ಹೇಳಿಲ್ಲ. ಇದರಲ್ಲಿ ನಾನು ಹೇಳಿದ್ದು ಇದರ ಬೈಂಡ್ ಅತ್ಯುತ್ತಮವಾದ ಗುಣಮಟ್ಟದ ಬೈಂಡ್ ಅನ್ನು ಇದಕ್ಕೆ ಹಾಕಿದ್ದೇನೆ. ಆದ್ರಿಂದ ನೀವು ಯಾರು ಇದು ಯಾರಿಗೂ ಡೊನೇಷನ್ ಕೊಡೋದಂತೇಳಿ ಕಮ್ಮಿ ವ್ಯಾಲ್ಯೂಸ್ ಹಾಕಿಲ್ಲ ಅಂತ ಹೇಳುವಂತ ಮಾತನ್ನು ಹೇಳಿದ್ದೇನೆ. ದಯವಿಟ್ಟು ನೀವು ಆ ಮಾತನ್ನು ತಿರುಚಿ ನಾನಿಲ್ಲದಾಗ ಯಡಿಯೂರಪ್ಪನವರು ತಂದ ದುಡ್ಡನ್ನು ಈಗ ಉಪಯೋಗಿಸ್ತಾ ಇದ್ದಾರೆ, ಇವ್ರೇನು ತಂದಿಲ್ಲ ಅಂತ ಹೇಳುವಂತ ಮಾತನ್ನು ನೀವು ಹಾನಿ ಮಾಡಿ. ಒಳ್ಳೆ ವಿಷಯ, ನಾವು ಸ್ವಾಗತ ಮಾಡ್ತೇವೆ. ಸ್ವಾಗತ ಮಾಡಿ, ಒಳ್ಳೆ ಕೆಲಸವನ್ನು ಸ್ವಾಗತ ಮಾಡಿ. ನಿಮ್ಮ ಪಕ್ಷದ ನಾಯಕರು ವಿರೋಧ ಮಾಡಿ ಬಿಜೆಪಿ ಉಪಯೋಗಿಸ್ತಾರೆ, ಚಿಂತೆ ಏನಿಲ್ಲ, ಅದರಲ್ಲಿ ತಪ್ಪೇನಿಲ್ಲ. ಯಡಿಯೂರಪ್ಪನವ್ರ ದುಡ್ಡಾಗ್ಲಿ ಮತ್ತೊಬ್ಬರ ದುಡ್ಡಾಗ್ಲಿ ಕೆಲಸ ಮಾಡಿಸೋದು ನೀವೇ ಅಲ್ಲ. ಅದರಲ್ಲಿ ಒಳ್ಳೆ ಕೆಲಸ ಎಲ್ಲಿ ಕಾಮಗಾರಿ ಯಡಿಯೂರಪ್ಪನಾಗ್ಲಿ ಸಿದ್ದರಾಮಯ್ಯನಾಗ್ಲಿ ಅಥವಾ ಮೈದಿಂದವರ ದುಡ್ಡು ಇರುವುದಿಲ್ಲ. ಅಲ್ಲಿ ಸರ್ಕಾರದ ದುಡ್ಡು ಅವಧಿ ಇರುವಾಗ ಮಾಡಬೇಕು, ಮಾಡಿ ತೋರಿಸಬೇಕು. ಆ ಸಾಕನ್ನು ತೋರಿಸಿ ಜನರಿಗೆ ಅದರ ಉಪಯೋಗ ಆಗ್ಬೇಕು. ಅದನ್ನು ಬಿಟ್ಟು 5 ವರ್ಷ ಯಡಿಯೂರಪ್ಪ ಮಾಡಿದ್ದನ್ನು ನಾನು ಮಾಡುತ್ತಾ ಇದ್ದೇನೆ ಅಂತ ಹೇಳುವಂತಹದ್ದು ಅದು ನಮ್ಮ ಜಿಲ್ಲೆಯ ಜನತಾ ಬುದ್ಧಿವಂತ ಜನತೆ ಇದ್ದಾರೆ. ದಯವಿಟ್ಟು ಯಾರೇನು ಬುದ್ಧಿ ಇಲ್ಲದ ಜನ ಇಲ್ಲ. ಯಾರಿಗೆ ಹೇಳ್ತಾ ಇದ್ದೀರಾ ನೀವು? ಯಾರ ಹತ್ರ ಮಾತಾಡ್ತಿದ್ದೀರಾ ನೀವು? ಅಲ್ಲ, ನಿಮ್ಮ ಹತ್ರನೇ ಮಾತಾಡೋದು, ನೀವು ಬುದ್ಧಿ ಇಲ್ಲದ ಜನ ಪ್ರಯತ್ನ ಮಾಡಬೇಡಿ ಶಾಸಕರೇ. ನೀವು ಗಟ್ಟಿದ್ದೀರ ಅಂತ ಗೊತ್ತು, ಬಲಶಾಲಿಗಳು, ಪವರ್ಫುಲ್ ಇದ್ದೀರಾ. ನೋಡಿ ಹಲೋ, ನೀವು ನೋಡಿ, ನಾನೊಂದು ಹೇಳ್ತೇನೆ, ಪ್ರಮಾಣವಾಗಿ ಹೇಳ್ತೇನೆ, ನಾನು ಇದರಲ್ಲಿ ಪಕ್ಷದ ಚಿಹ್ನೆ ಹಾಕಿಲ್ಲ. ನಾನು ನನ್ನ ಮಕ್ಕಳಿಗೆ, ನನ್ನ ಮಕ್ಕಳ ತರ ಇವತ್ತು ವಿದ್ಯಾರ್ಥಿನಿಯರಿಗೆ ಯಾವುದೇ ರೀತಿಯ ತಾರತಮ್ಯ ಮಾಡದೆ ದುಡ್ಡಿನವ ಅದೀಗ ಒಂದು ಸಣ್ಣ ಮಗು ಸ್ಕೂಲಿಗೆ ಬರೋದಾದ್ರೆ ಅವನು ಎಷ್ಟೋ ಕರೋಡಪತಿಯ ಮಗನಾದ್ರೂ ತಾನು ತನ್ನ ಹತ್ರ ದುಡ್ಡು ಹೇಳುವಂತ ಅಹಂಭಾವ ತೋರಿಸೋದಿಲ್ಲ. ಅವನು ಇತರ ಮಕ್ಕಳಿಗೆ ಆ ಪುಸ್ತಕವನ್ನು ಕೊಡುವಾಗ ತಾರತಮ್ಯ ಆಗ್ತದೆ. ಆ ತಾರತಮ್ಯವನ್ನು ನಿಲ್ಲಿಸಲಿಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಮತ್ತೆ ಇದೆಲ್ಲ ಆದ ಮೇಲೆ ಎಲ್ಲ ಶಾಲೆಯಲ್ಲಿ, ಎಲ್ಲ ಕಾಲೇಜುಗಳ ಅಧ್ಯಾಪಕರು, ಸರ್ಕಾರಿ ನೌಕರರು ಅವರಿಗೆ ಫ್ಲೆಕ್ಸ್ ಹಾಕಿದ್ದಾರೆ. ಮೊಯ್ದೀನ್ ಬಾವರವರಿಗೆ ಅಭಿನಂದನೆಗಳು ಅಂತ ನೀವು ನೋಡಿದ್ರೆ ಸ್ವಾಮಿ, ಅವರ ಧರ್ಮವನ್ನು ಮಾಡಿದ್ದಾರೆ. ನನಗೆ ನಿನ್ನ ರಾಜ್ಯ ಸರ್ಕಾರದಿಂದ ಇನ್ನೊಂದು ಮಾತಾಡ್ತೀನಿ, ನಿಮಗೆ ವಾಟ್ಸ್ಆಪ್ ಅಲ್ಲಿ ಕಳಿಸಿದ್ದೇನೆ. ನಿನ್ನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಶಿಕ್ಷಣ ಮಂತ್ರಿಯವರು ಪ್ರಶಂಸಿಸಿದ್ದಾರೆ. ನೀವು ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಣವನ್ನು ಬರೆಯುವ ಪುಸ್ತಕವನ್ನು ಕೊಟ್ಟಿದ್ದೀರಾ ಅಂತ ಹೇಳುವಂತ ಪ್ರಶಂಸನೀಯ ಪುಸ್ತಕವನ್ನು ಕೊಟ್ಟಿದ್ದಾರೆ. ಅದನ್ನು ಓದಿ. ರಾಜ್ಯ ಸರ್ಕಾರ ಪ್ರಶಂಸಿಸಿದೆ. ಅಲ್ಲ, ಈಗ ಗೊಂದಲ ಆಗ್ತದೆ. ಎರಡೂ ಕಡೆ ಮಾತಾಡ್ತಿದ್ರೆ ಗೊಂದಲ ಆಗ್ತದೆ. ಒಬ್ಬೊಬ್ಬರು ಹೇಳಿ ತಮ್ಮ ವಿಚಾರವನ್ನು ಹೇಳಿ. ಸ್ವಾಮಿ, ಅವ್ರ ಹತ್ರ ಹೇಳಿ ಒಂದು ಮಾತು ಮಾತ್ರ. ಎಲ್ಲ ಶಾಲೆಯವರಿಗೆ ಫ್ಲೆಕ್ಸ್ ಬಿದ್ದಿದೆ, ಒಂದೇ ಸಮಯದಲ್ಲಿ ಬಿದ್ದಿದೆ. ಅಧ್ಯಾಪಕರ ವೃಂದದಿಂದ ಅಭಿನಂದನೆಗಳಂತ, ಆಯ್ತಾ? ಯಾವ ಶಾಲೆಗಳಿಗೆ ಪುಸ್ತಕ ಇನ್ನೂ ತಲುಪಲಿಲ್ಲ, 2 ದಿನ ಬಿಟ್ಟು ಪುಸ್ತಕ ತಲುಪಿದೆ, ಆ ಶಾಲೆಗಳಲ್ಲಿ ಸಹ ಹೊರಗೆ ಫ್ಲೆಕ್ಸ್ ಉಂಟು, ಅಭಿನಂದನೆ. ಅಂದ್ರೆ ಪ್ರೀ ಪ್ಲಾನ್ಡ್ ಅಲ್ಲ, ಅಧ್ಯಾಪಕರು ಒಂದಂತ ಹಾಕ್ಲಿಲ್ಲ. ಹಾಗಾದ್ರೆ ಸರ್ಕಾರಿ ನೌಕರರ ಹೆಸರಲ್ಲಿ ಸರ್ಕಾರಿ ನೌಕರು ಹೀಗೆ ಅಭಿನಂದನೆಗಳಂತ ಹಾಕ್ಬೋದಾ? ಅದೇ ಅಲೌಡಾ? ಲೀಗಲ್? ನಾನು ಕೇಳುವುದಷ್ಟೇ. ಇದು ಲೀಗಲ್ ಆದ್ರೆ ಕ್ಷಮಿಸಿ, ಇಲ್ಲದಿದ್ರೆ ನೈತಿಕವಾಗಿ ಇದು ತಪ್ಪಾಗುದು ಆದ್ರೆ ಅಧ್ಯಾಪಕರು ಯೋಚನೆ ಮಾಡ್ಲಿ. ಅವ್ರು ಬೇರೆಯವರು ಹಾಕಿದ್ದಾರೆ. ಹೇಳಿ ಶಾಸಕರೇ, ಮಾತಾಡಿ. ಉತ್ತರ ಹೇಳ್ತೇನೆ, ದಯವಿಟ್ಟು ಶಾಂತ. ನಾನು ನನ್ನ ಪುಸ್ತಕವನ್ನು 2-3 ಲಾರಿಗಳು ಬಂದದ್ದನ್ನು ಒಂದು ದಿವಸ ಸುರತ್ಕಲ್ ಹೋಬ್ಳಿಗೆ, ಒಂದು ದಿವಸ ಗುರುಪುರ ಹೋಬ್ಳಿಗೆ ಅದನ್ನು ಕೊಟ್ಟು ಎಲ್ಲ 90% ಅದನ್ನು ಮುಗಿಸಿದ್ದೇನೆ. 3ನೇ ದಿವಸ ಅಲ್ಲಿ ಬಾಕಿ ಉಳಿದಿದೆ, ಅದನ್ನು ಎಲ್ಲ ನನ್ನ ಜನಗಳ ಮೂಲಕ, ನನ್ನ ಕಾರ್ಯಕರ್ತರ ಮೂಲಕ ಅದನ್ನು ತಲುಪಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ. ಯಾವುದೇ ಶಾಲೆಯಲ್ಲಿ ಪುಸ್ತಕ ಕೊಡ್ಲಿಕ್ಕೆ ಬಾಕಿ ಇಲ್ಲ. ನನ್ನ ಕ್ಷೇತ್ರ ಬಿಟ್ಟು ಅಭಯ ಚಂದ್ರ ಅವರ ಕ್ಷೇತ್ರದಿಂದ ಅನೇಕ ಸ್ಕೂಲ್ನವರು ಫೋನ್ ಮಾಡಿಕೊಂಡು ಅವರಿಗೂ ನಾನಲ್ಲಿ ಒತ್ತಿಗೆ ನಿಲ್ಲುವುದಿಲ್ಲ. ಆದ್ರೂ ಕೋಡಿಕೆರೆಯಲ್ಲಿ, ಜೋಗಟ್ಟೆಯಲ್ಲಿ, ಮಧ್ಯದಲ್ಲಿ, ಕಟ್ಲದಲ್ಲಿ ಎಲ್ಲ ಕಟ್ಲಲ್ಲ ನಿಮ್ಮ ಪಾಲದಲ್ಲಿ ಇಲ್ಲೆಲ್ಲ ವಿದ್ಯಾಭ್ಯಾಸಕ್ಕಾಗಿ ಮಾಡಿದ್ದು. ಅದಕ್ಕೆ ರಾಜಕೀಯ ಬಣ್ಣವನ್ನು ತರಬೇಡಿ ಸ್ವಾಮಿ. ರಾಜಕೀಯವನ್ನು ನಾವು ಬಹಿರಂಗವಾಗಿ ಚುನಾವಣೆ ಸಂದರ್ಭದಲ್ಲಿ ಮಾಡೋಣ. ನಿಮ್ಮ ನಾಯಕರಾದ ಮಾಧ್ಯಮಗೋಷ್ಠಿಯಲ್ಲಿ ಮಾತನ್ನ ಹೇಳಿದ್ರಿ. ಮುಂದಿನ ನಾಗೇಂದ್ರ ಅವರೇ, ಇನ್ನೊಂದು ಮಾತನ್ನು ಅವ್ರಿಗೆ ಹೇಳಿ. ನಾನು ಇವತ್ತು ನನ್ನ ಬಹಿರಂಗ ಮುಖ್ಯಮಂತ್ರಿಗಳು ನನಗೆ ಬಹಿರಂಗವಾಗಿ ಶ್ಲಾಘಿಸಿ ಇಂತಹ ಕೆಲಸ ಪ್ರತಿಯೊಂದು ಕ್ಷೇತ್ರದಲ್ಲಿ ಆಗ್ಬೇಕು ಅಂತ ಹೇಳುವಂತ ಬಹಿರಂಗ ಪತ್ರ ಶಿಕ್ಷಣ ಮಂತ್ರಿಗಳ ಮೂಲಕ ನಾನು ವಾಟ್ಸಪ್ ಮಾಡಿದ್ದೇನೆ. ಅವರು ಬಹಳ ನನಗೆ ಪ್ರಶಂಸಿಸಿದ್ದಾರೆ. ಇಂತಹ ಒಳ್ಳೆ ಕೆಲಸ ಮಾಡಿ ವಿದ್ಯಾರ್ಥಿಗಳ ವಿದ್ಯಾಜೀವನಕ್ಕಾಗಿ ತಾವು ಬಹಳಷ್ಟು
ಇದು ಮಾಡಿದ್ದನ್ನು ನಾನು ಬಹಳ ಅದಕ್ಕೆ ಪೂರಕವಾಗಿ ಅದು ನಮ್ಗೆ ಸಾಕು, ಅದು ನಮ್ಗೆ ಶ್ರೀರಕ್ಷೆ. ತಾವು ಮಾಧ್ಯಮಗೋಷ್ಠಿಯಲ್ಲಿ ಮಾತನ್ನ ಹೇಳಿದ್ರಿ, ಮುಂದಿನ ವರ್ಷ ಇನ್ನೂ 1 ಲಕ್ಷ ಹೆಚ್ಚು ಪುಸ್ತಕ, ಅದೇ ರೀತಿ ಕೊಡೆಗಳನ್ನ. ಸ್ವಾಮಿ, ಮುಂದಿನ ವರ್ಷಕ್ಕೆ ನನಗೆ ಟಿಕೆಟ್ ಸಿಗ್ತದ ಗೊತ್ತಿಲ್ಲ, ಇವರೇ ಹೇಳ್ತಾ ಇದ್ದಾರಂತೆ ನನಗೆ ಟಿಕೆಟ್ ಸಿಗೋದು ಡೌಟ್ ಅಂತ ಹೇಳಿ. ಹಲೋ, ಈಗ ನನಗೆ ಟಿಕೆಟ್ ಸಿಗ್ತದಾ ಅಥವಾ ನಾನು ಚುನಾವಣೆಗೆ ನಿಲ್ತೇನಾ? ಇನ್ನು 1 ವರ್ಷ, ನಾಳೆದ ವಿಷಯ ನಾವು ಯೋಚನೆ ಮಾಡೋದು ಬೇಡ. ಚುನಾವಣೆಗೆ ಇನ್ನು 1 ವರ್ಷ ಉಂಟು. ಅಲ್ಲಿವರೆಗೆ ನಾವು ಅಭಿವೃದ್ಧಿ ಕೆಲಸ ಮಾಡೋಣ, ಜನಗಳ ಕೆಲಸ ಮಾಡೋಣ. ಈಗ 1 ತಿಂಗಳೇ ಯಾರು ನೆನಪಿರುವುದಿಲ್ಲ. ಇವತ್ತಿದ್ದು ನಾಳೆಗೆ ನಾನು ನೆನಪಿಡುವಂತ ದಿನ ಇಲ್ಲ. 1 ವರ್ಷದ ಮೇಲೆ ಚುನಾವಣೆಗೆ ಈಗ ನಾನು ಕೊಟ್ಟರೆ ಆಗ್ತದೆ ಸ್ವಾಮಿ? ದಯವಿಟ್ಟು ಅರ್ಥ ಮಾಡ್ಕೊ, ಸ್ವಲ್ಪ ಬುದ್ಧಿಯನ್ನು ಉಪಯೋಗಿಸಿ. ಯಾರಾದ್ರೂ ನೆನಪಿಡ್ತಾರಾ? ದಯವಿಟ್ಟು ಇಂಥದೆಲ್ಲ ಕ್ಷುಲಕ ರಾಜಕೀಯವನ್ನು ಮಾಡಬೇಡಿ. ಚಂದದಲ್ಲಿ ಏನುಂಟು ಬಹಿರಂಗವಾಗಿ ಚರ್ಚೆಗಳಲ್ಲಿ ಏನ್ ಮಾಡಿದ್ದೀರಾ ಅಂತ ಕೇಳಿ, ಮಾಡಿದ ಕೆಲಸವನ್ನು ಪ್ರಶಂಸಿಸಿ. ಯಾರೇ ಆಗ್ಲಿ, ನಿಮ್ಮ ಕ್ಷೇತ್ರದಲ್ಲಿ ಆದ ಕೆಲಸವನ್ನು ಪ್ರಶಂಸಿಸಿ. ಇವತ್ತು ಗುರುಪುರ ಹೋಬಳಿಯಲ್ಲಿ ಆದಷ್ಟು ಅಭಿವೃದ್ಧಿ ಬೇರೆಲ್ಲೂ ಆಗಿಲ್ಲ. ಇಲ್ಲವ ಹಿಂದುಳಿದ ವರ್ಗದ 24 ಭವನಗಳನ್ನು ತಂದಿದ್ದೇನೆ ಸ್ವಾಮಿ, 29 ಅಂಬೇಡ್ಕರ್ ಭವನವನ್ನು ತಂದಿದ್ದೇನೆ. ಅದಕ್ಕೆ ಗೌರವ ಮಾಡಿ. ಇವತ್ತು 4 ವರ್ಷದಲ್ಲಿ ನಮ್ಮ ಸುರತ್ಕಲ್ ಕ್ಷೇತ್ರ ಯಾವುದೇ ರೀತಿಯ ತೊಂದರೆ ಆಗ್ಬಾರ್ದು ಅಂತ ಹೇಳುವಂತ ಕೋಮುಗಳಿಗೆ ಒಂದೇ ಒಂದು ಆಗದಂತೆ ಬಹಳ ಕಟ್ಟುನಿಟ್ಟಾಗಿ ಪೊಲೀಸ್ ವ್ಯವಸ್ಥೆ ಮೂಲಕ ಮಾಡಿದ್ದೇನೆ. ನೀವು ಮೊನ್ನೆ ಆರೋಪ ಮಾಡಿದ್ದೀರಾ ನನ್ನ ಮನೆಯಲ್ಲಿ ದನಗಲ್ಲರಿದ್ದಾರೆ ಅಂತ ಹೇಳಿ. ಬಂದು ನೋಡಿ ನಮ್ಮ ಮನೆಗೆ. ನಮ್ಮ ಮನೆ, ನಾನು ಶಾಸಕನಾಗಿ ಬಂದ ಮೇಲೆ ಹಿಂದೆ 4,000 5,000 ದನಗಳು ಕದ್ದು ಹೋದಂತ ಇತಿಹಾಸ ರೆಕಾರ್ಡ್ ಇದೆ ನನ್ನ ಹತ್ರ. ಪತ್ರಿಕೆಗಳು ಬಂದಂತಹ ರೆಕಾರ್ಡ್ಗಳಿದ್ದಾವೆ, ಪೊಲೀಸ್ ಸ್ಟೇಷನ್ ರೆಕಾರ್ಡ್ ಇದೆ. ನಾನು ಶಾಸಕನಾಗಿ ಬಂದ ಮೇಲೆ ಎಷ್ಟು ದನಗಳು ಕದ್ದು ಹೋಗಿದೆ ಅಂತ ಹೇಳಿ, ಎಲ್ಲೆಲ್ಲ ಕದ್ದು ಸ್ವಲ್ಪ ಕದ್ದು ಹೋದ್ರು ಅವರಿಗೆ 25,000 ರೂಪಾಯಿ 30,000 ರೂಪಾಯಿ ಸಾಂತ್ವನವನ್ನು ನನ್ನ ಕೈಯಿಂದ ಕೊಟ್ಟಿದ್ದೇನೆ. ಅದನ್ನು ನೀವು ಪ್ರಶಂಸಿಸಿ. ಸರಿ ಸರ್, ತಾವು ಸಾಕಷ್ಟು ಸ್ಪಷ್ಟನೆಗಳನ್ನು ನೀಡಿದಿರಿ, ಸಾಕಷ್ಟು ವಿಚಾರಗಳನ್ನು ಮಂಡಿಸಿರಿ. ಧನ್ಯವಾದಗಳು ಸ್ವಾಮಿ. ನಾನು ನಿಮ್ಮ ಹತ್ರ ವಿನಂತಿ ಮಾಡುದು, ನನ್ನನ್ನು ಮತ್ತು ಭರತ್ ಶೆಟ್ಟಿ ಅವರನ್ನು ಪರಸ್ಪರ ಎದುರು ಬದುರು ಕೂತ್ಕೊಳ್ಳಿಸಿ, ಬಾಲೆಮಾರ್ ಅವರನ್ನು ತರಿಸಿ, ಅವರಿಬ್ಬರಿಗೆ ನಾನು ಉತ್ತರವನ್ನು ಕೊಡ್ತೇನೆ. ನನ್ನಲ್ಲಿರುವಂತಹ ದಾಖಲೆಗಳನ್ನು ತರ್ತೇನೆ, ಅಧಿಕಾರಿಗಳನ್ನು ತರ್ತೇನೆ. ಸತ್ಯವನ್ನೇ ಹೇಳಿ, ಅವ್ರು ಸತ್ಯವನ್ನೇ ಹೇಳಿ. ಅವ್ರು ನಾನು ಸುಳ್ಳು ಹೇಳುವಂತಹ ಮಾತನ್ನು ಬಹಿರಂಗವಾಗಿ ಹೇಳ್ತಾರೆ. ಅದಕ್ಕೆ ಬಹಿರಂಗ ಕ್ಷಮೆ ಕೇಳಬೇಕು. ಅವರ ರೆಕಾರ್ಡ್ ಸ್ಪೀಚ್ ನನ್ನ ಹತ್ರ ಇದೆ. ಖಂಡಿತ ಮುಕ್ತ ಸ್ವಾಗತ ಇದೆ ಸರ್. ಖಂಡಿತ ತಾವು ಈ ಒಂದು ವೇದಿಕೆಗೆ ಬಂದರೆ ಅದಕ್ಕಿಂತ ಸಂತೋಷದ ವಿಚಾರ ಬೇರೆ ಇಲ್ಲ. ನೇರವಾಗಿ ಮಾತುಕತೆಯನ್ನು ನಡೆಸಬಹುದು. ಅವರಿಗೆ ಹೇಳಿ ನಾನು ಹಿಂದಿನಿಂದಲೂ ಹೇಳ್ತಾ ಇದ್ದೇನೆ, ಬಹಿರಂಗವಾಗಿ ಬರಲಿ, ಪಟ್ಟಿ ಸಮೇತ ಬರಲಿ. ಖಂಡಿತ ಧನ್ಯವಾದಗಳು. ಅವರನ್ನು ಮಾತಾಡಿ ಹೇಳಿದ್ರು ಸ್ವತಃ ಮುಖ್ಯಮಂತ್ರಿಗಳೇ ಶ್ಲಾಘಿಸಿದ್ದಾರೆ. ಶಿಕ್ಷಣ ಮಂತ್ರಿಗಳ ನಮಗೆ ಗೊತ್ತು, ಶ್ಲಾಘನೆ ಮಾಡ್ಲಿ ಮಾಡದೇ ಇರಲಿ, ಏನೇ ಮಾಡ್ಲಿ. ಈಗ ಪ್ರಶ್ನೆ ಇರೋದು, ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಸ್ವತಃ ಕಾನೂನನ್ನ ತಿಳ್ಕೊಂಡವರು, ಕಾನೂನನ್ನ ವ್ಯಾಸಂಗ ಮಾಡಿದವರು. ಕಾನೂನು ತಪ್ಪಾದ್ರೆ ಅವ್ರು ಹೇಗೆ ಶ್ಲಾಘನೆ ಮಾಡ್ತಾರೆ? ಶ್ಲಾಘನೆ ಯಾಕಂದ್ರೆ ಕಾಂಗ್ರೆಸ್ ಮೆಂಟಾಲಿಟಿ. ತೊಂದ್ರೆ ಇಲ್ಲ, ಹೀಗೆ ಪ್ರಚಾರ ಮಾಡಿ ಒಳ್ಳೇದು. ಈ ರೀತಿಯ ಪ್ರಚಾರ ನೀವು ವಿದ್ಯಾರ್ಥಿಗಳ ಬಳಿ ಮಾಡಿದ್ರೆ ಒಳ್ಳೇದು. ಆ ರೀತಿಯ ಮೆಂಟಾಲಿಟಿ ಉಂಟು. ನಾವು ಅದನ್ನು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ. ಮತ್ತೆ ಏನು ಸಮರ್ಥನೆ ಮಾಡ್ಕೊಳ್ತಿದ್ದಾರೆ? ಯಾರೋ ಮಾಡಿದ್ರು ನಾ ಮಾಡ್ತೇನೆ ಅಂತ. ನೀವೇನ್ ಮಾಡಿದ್ರೆ ಹೇಳಿ. ನಾನ್ ಫ್ಲೆಕ್ಸ್ ವಿಷಯ ಮಾತಾಡಿದ್ರೆ 1 ವರ್ಡ್ ತೆಗೆದ್ರ, ನಾ ಪುಸ್ತಕ ಪೇಪರ್ ಕೊಟ್ಟು ಬಗ್ಗೆ ಮಾತಾಡಿದೆ 1 ವರ್ಡ್ ಹೇಳಿದ್ರ, ನಾ ನನ್ನ ಸ್ವಂತ ಖರ್ಚಿನಲ್ಲಿ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಬಹಿರಂಗವಾಗಿ ಚರ್ಚೆ ನಡೀತು, ಇದೇ ವೇದಿಕೆಯಲ್ಲಿ ನಾವು ಬರ್ತೇನೆ, ತಾವು ಇದ್ರೆ ಅಥವಾ ಮಾಜಿ ಸಚಿವ ಪಾಲೇಕರ್ ಅವರು ಇದ್ರೆ ಯಾವ ರೀತಿಯ ಬಹಿರಂಗ ಚರ್ಚೆ. ಈಗ ಸಹ ಬಹಿರಂಗನೇ ಆಗಿದ್ದಲ್ಲ. ಅವ್ರು ಏನ್ ಹೇಳ್ತಾರೆ, ಭಾಷಣ ಕೊಟ್ಟರು ಅವರು. ದೂರವಾಣಿ ಮೂಲಕ ಒಬ್ರು ಮಾತಾಡುವ ಹೊಸ ವಿಷಯ ಏನಂತ ಹೇಳಿಲ್ಲ. ಹೊಸ ವಿಷಯ ನಾನು ಕೇಳಿದ ಪ್ರಶ್ನೆ 2-3 ಇತ್ತು. ಅದಕ್ಕೆ ನನಗೆ ಉತ್ತರ ಬೇಕು. ಒಂದು, ಫ್ಲೆಕ್ಸ್ ಹಾಕ್ಸಿದ್ದು ಹೇಗೆ, ಯಾವ ಶಾಲೆಗೆ ಬುಕ್ ತಲುಪಲಿಲ್ಲವೋ ಅದಕ್ಕೆ ಹೇಗೆ ಫ್ಲೆಕ್ಸ್ ಬಂತು, ಹೇಗೆ ಬಂತದ್ದು, ಅಲ್ಲಿ ಅಧ್ಯಾಪಕರು ಹೇಗೆ ಹಾಕಿದ್ರು, ಅಭಿನಂದನೆಗಳು ಮೊಯ್ದೀನ್ ಬಾ ಅವರಿಗೆ ಅಂತ ಮುಂಚೆನೆ ಹಾಕಿದ್ರಲ್ಲ. ಮತ್ತೊಂದು ಹೇಳ್ತೇನೆ, ಅವರಿಗೆ ಪುನಃ ಅವರು ಅಷ್ಟು ಎಕ್ಸೈಟ್ ಆಗುದು ಬೇಡ. ಒಂದು ವೇಳೆ ಬರುವ ವರ್ಷ ಅವರು ಮುಖ ಫೋಟೋವನ್ನ ಹಾಕಿದ ಪುಸ್ತಕವನ್ನು ಕೊಟ್ರೆ ಖಂಡಿತ ನಾನು ಪಬ್ಲಿಕ್ ಆಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. 100%. ಅದರಲ್ಲಿ ಸಂಶಯ ಇಲ್ಲ. ಯಾವ ಪಕ್ಷದವರೇ ಆಗ್ಲಿ, ನಮ್ಮ ಪಕ್ಷದವರಾಗ್ಲಿ ತಪ್ಪು ಮಾಡಿದ್ರೆ ಖಂಡಿತ ಅದನ್ನು ಖಂಡಿಸ್ತೇವೆ. ನಾವು ಇದು ರಾಜಕೀಯಕ್ಕೆ ಇರುವುದು ಯಾರನ್ನ ಬಕೆಟ್ ಹಿಡಿಲಿಕ್ಕೋ ಯಾರನ್ನ ಖುಷಿ ಮಾಡ್ಲಿಕ್ಕಲ್ಲ. ತಪ್ಪಿದ್ರೆ ತಪ್ಪು, ಸರಿ ಇದ್ರೆ ಸರಿ, ಅಷ್ಟೇ. ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಬಹುಶಃ ಅವರೊಂದು ಸವಾಲನ್ನ ಅಥವಾ ಒಂದು ಮಾತನ್ನ ಹೇಳಿದ್ದಾರೆ. ಇದೇ ವೇದಿಕೆಯಲ್ಲಿ ಚರ್ಚೆ ಆಗ್ಲಿ ಇದೇನಂತ ಹೇಳಿದ್ರೆ ಇಲ್ಲ, ಸ್ವಂತ ಖರ್ಚಿನಲ್ಲಿ ಅಂತ ಹೇಳಿದ್ರಲ್ಲ, ನೀವು ಒಂದ್ಸತಿ ತೋರಿಸ್ಬಿಡಿ ಬೇಕಾದ್ರೆ. ಏನಂತ ಇದು ಸ್ವಂತ ಖರ್ಚಿನಲ್ಲಿ ಆದ್ರೆ ಈ ಅಡ್ವರ್ಟೈಸ್ಮೆಂಟ್ ಹಾಕಿತ್ತು ಹಿಂದೆ. ನಾನು ಕೇಳುವ ಪ್ರಶ್ನೆ ನನಗೆ ಗೊತ್ತಿಲ್ಲದಿದ್ರೆ ಆಯ್ತು, ತಿಳುವಳಿಕೆ ಇಲ್ಲವಂತ ಅವರು ಎಕ್ಸ್ಪ್ಲೇನ್ ಮಾಡ್ಲಿ. ಬಹುಶಃ ಅದು ಅವರಿಗೆ ಸಂಬಂಧಿಸಿದಂತ ಒಂದು ಸಂಸ್ಥೆ. ಅದೇ ಗೊತ್ತಾಯ್ತಲ್ಲ, ಜನರಿಗೆ ಗೊತ್ತಾಗ್ತದೆ ಅಷ್ಟೇ. ನಮಗಾಗ್ಲಿ ಜನರಿಗಾಗ್ಲಿ ಗೊತ್ತಾಗ್ತದೆ. ಅವ್ರು ಯಾವ ರೀತಿಯ ಸಮರ್ಥನೆ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಅಲ್ಲ, ಅವರದೇ ಸಂಸ್ಥೆ ಅಂತ ಆದ್ಮೇಲೆ ಸ್ವಂತ ಕೂಡ ಆಗ್ತದಲ್ಲ. ಇದು ಅವರ ಸಂಸ್ಥೆ ಅಲ್ಲ, ಇದು ಅವರ ಸಂಬಂಧಿಗಳ ಒಂದು ಸಂಸ್ಥೆ. ಸಂಬಂಧಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು.
ಸರಿ, ಅಂತ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಬಂದಿದೆ. ಪುಸ್ತಕದಲ್ಲಿ ಹಾಕಿರುವಂತಹ ಭಾವಚಿತ್ರ ಬಹಳ ದೊಡ್ಡ ಮಟ್ಟದ ಸಂಚಲನ ಉಂಟು ಮಾಡಿದೆ. ಒಂದು ರೀತಿಯಲ್ಲಿ ಪರ ವಿರೋಧ ಆರೋಪಗಳು ಪ್ರತ್ಯಾರೋಪಗಳು ಬರ್ತಾ ಇದೆ. ಭಾರತೀಯ ಜನತಾ ಪಕ್ಷದ ಕೆಲ ಶಾಸಕರು ಇದೇ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಇದೀಗ ಆರೋಪವನ್ನು ಎದುರಿಸ್ತಿರುವಂತಹ ಕಾಂಗ್ರೆಸ್ನ ಅಥವಾ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಮೊಯ್ದೀನ್ ಬಾವ್ ಅವರು ಮಾಡ್ತಾ ಇದ್ದಾರೆ. ಬಹುಶಃ ಇದಕ್ಕೆ ಒಂದು ಪರಿಹಾರ ಆಗಬೇಕಾದ್ರೆ ಅವರೇ ಹೇಳಿರುವ ಹಾಗೆ ಒಂದು ಬಹಿರಂಗವಾಗಿ ಚರ್ಚೆ ಆಗಬೇಕು. ಜನಸಾಮಾನ್ಯರಿಗೆ ಇದರ ಹಿಂದಿನ ವಾಸ್ತವ ಏನು, ಉದ್ದೇಶ ಏನು ಅನ್ನೋದರ ಬಗ್ಗೆ ಸ್ಪಷ್ಟನೆ ದೊರೆಯಬೇಕಾಗಿದೆ. ಈ ನಿಟ್ಟಿನಲ್ಲಿ ಬಹಳ ಶೀಘ್ರದಲ್ಲೇ ಆಗಬಹುದು ಎನ್ನುವಂತಹ ನಿರೀಕ್ಷೆಯೊಂದಿಗೆ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿರುವಂತಹ ಮಂಗಳೂರು ಉತ್ತರ ವಿಧಾನಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ವೈ ಭಾರತ್ ಶೆಟ್ಟಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಟಿವಿಯ ಇಡೀ ಬಳಗದ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಗಳು. ಅದೇ ರೀತಿ ಕರೆಗಳನ್ನು ಮಾಡಿದ ವೀಕ್ಷಕರಿಗೆ, ಅದೇ ರೀತಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ ಎಲ್ಲ ಸಹೃದಯರಿಗೆ ವಂದಿಸುತ್ತಾ ಇವತ್ತಿನ ಸಂಚಿಕೆಯಿಂದ ವಿರಮಿಸಿದ್ದೇವೆ. ಎಲ್ಲರಿಗೂ ನಮಸ್ಕಾರ.